हरे कृष्ण माताजी। हरे कृष्णा। हरे कृष्णा। हरे कृष्ण। हरे कृष्ण माता जी। हरे कृष्णा। श्री दामोदराष्टक। नमामीश्वरं सच्चिदानन्दरूपं लसत्कुण्डलं गोकुले भ्राजमानं यशोदभियोलोकलाधावमानं परामृष्टमत्यन्ततो धृत्य गोप्या रुदन्तं मुहुर्नेत्रयुग्मं रुजन्तं कराम्बोजयुग्मेन सातङ्कनेत्रं मुहुश्वासकम्पा त्रिरेखाङ्ककण्ठा स्थितग्रैवं दामोदरं भक्तिबद्धम् इति दृक्स्वलीलाभिरानन्दकुण्डे स्वघोषं निमज्जन्तम् आख्यापयन्तम् तदीयेषितज्ञैषु भक्तैर्जितत्वम् पुनः प्रेमतस्तं शतावृत्तिवन्दे वरं देवमोक्षं न मोक्षावधिं वा न चान्यं वृणेऽहं वरेशादपीह इदं ते वपुर्नाथ गोपालबालं सदा मे मनस्या विरास्तां किमन्यैः इदं ते मुखाम्बोज अत्यन्तनीलैर्वृतं कुन्तलैः स्निग्धरक्तैश्च गोप्या मुहुश्चुम्बितं बिम्बरक्ताधरं मे मनस्या विरास्ताम् अलं लक्ष्यलाभैः नमो दामोदरा अनन्तविष्णो प्रसीद प्रभो दुःखजालाब्धिमग्नम् कृपादृष्टिवृष्ट्या अतिदीनं बतानु गृहाणेश मामज्ञमे ध्यक्षिदृश्यः कुबेरात्मजौ बद्ध मूर्त्यैव यद्वत् त्वया मोचितौ भक्तिभाजौ कृतौ च तथा प्रेमभक्तिं स्वकाम्ये प्रयच्छ न मोक्षे ग्रहो मेऽस्ति दामोदरेह नमस्तेऽस्तु धाम्ने स्फुरद्दीप्तिधाम्ने त्वदीयोदरायाथ विश्वस्य धाम्ने नमो राधिकायै त्वदीयप्रियायै नमो अनन्तलीलाय देवाय तुभ्यं नमामीश्वरं सच्चिदानन्दरूपं लसत्कुण्डलं गोकुले भ्राजमानम्। श्री दामोदराष्टकम की जय। श्री श्री दामोदर भगवान की जय। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्
ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंदा। हरे कृष्णा कृष्ण कृष्ण हरे 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 राम 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 हरे हरे। श्री श्री राधा गोविंद की जय। श्री श्री गौरनिताय की जय। ಶ್ರೀಲ ಪ್ರಭುಪಾದ ಕಿ ಜೈ। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಬೋದ ಮಾತಾಜಿ? ಹರೇ ಕೃಷ್ಣ ಹೇಳ್ತೇನೆ. ಹರೇ ಕೃಷ್ಣ. ಇವತ್ತು ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಕ್ತಿರಸ ಸಿಂಧು ಈ ಕೃತಿಯ ಅಧ್ಯಾಯ 6 ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನ, ಇದನ್ನು ನಾವು ತಿಳಿದುಕೊಳ್ಳಲಿದ್ದೇವೆ ಇವತ್ತಿನ ದಿವಸ. ಹರೇ ಕೃಷ್ಣ. ಭಕ್ತಿ ರಸಾಮೃತ ಸಿಂಧು ಈ ಕೃತಿಯನ್ನು ಶ್ರೀ ರೂಪ ಗೋಸ್ವಾಮಿ ಅವರು ರಚಿಸಿದ್ದಾರೆ. ಅದನ್ನು ಶ್ರೀಲ ಪ್ರಭುಪಾದರು ನಮಗೆ ಇಲ್ಲಿಯವರೆಗೆ ಅದನ್ನು ಇದನ್ನು ಮಾಡಿ ಅಂದರೆ ಅದನ್ನು ಕ್ರೋಢೀಕರಿಸಿ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ಇಲ್ಲಿಯವರೆಗೆ ನಾವು 5 ಅಧ್ಯಾಯಗಳನ್ನು ಮುಗಿಸಿದ್ದೇವೆ. ಅದರಲ್ಲಿ ಶುದ್ಧ ಭಕ್ತಿ ಸೇವೆ ಎಂದರೇನು, ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರುತ್ತಮ. ಅಂದರೆ ಎಲ್ಲ ಭಕ್ತಿ, ಉತ್ತಮ ಭಕ್ತಿ ಅಂದರೆ ಏನು, ಇದನ್ನು ವ್ಯಾಖ್ಯಾನ ಮಾಡಿದರು. ಯಾವ ಅಭಿಲಾಷೆ ಇಲ್ಲದೆ ಕೇವಲ ಕೃಷ್ಣನಿಗೆ ಅನುಕೂಲವಾಗ್ತಕ್ಕಂತಹ ಆ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಸರ್ವೋಪಾಧಿ ವಿನಿರ್ಮುಕ್ತ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿರುತ್ತಮ. ಸೊ ಹಾಗಾಗಿ ಎಲ್ಲ ಉಪಾಧಿಗಳನ್ನು ಕಳೆದುಕೊಂಡು ನಮ್ಮ ಇಂದ್ರಿಯಗಳಿಂದ ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದು, ಇದು ಭಕ್ತಿ ಸೇವೆ. ಆಮೇಲೆ ಭಕ್ತಿ ಸೇವೆಯ ಲಕ್ಷಣಗಳನ್ನು ನಮಗೆ ತಿಳಿಸಿದರು. ಶುದ್ಧ ಭಕ್ತಿ ಸೇವೆಯ ಲಕ್ಷಣಗಳು 6 ಲಕ್ಷಣಗಳನ್ನು ತಿಳಿಸಿದ್ದಾರೆ. ಶುದ್ಧ ಭಕ್ತಿ ಸೇವೆಯೇ ಕ್ಲೇಶಕ್ಕೆ ತತ್ಕ್ಷಣವೇ ಪರಿಹಾರವನ್ನು ಒದಗಿಸುತ್ತದೆ. ಶುದ್ಧ ಭಕ್ತಿ ಸೇವೆಯು ಸರ್ವಶುಭಕರ. ಮತ್ತೆ ಭಕ್ತಿ ಸೇವೆಯು ತನ್ನಿಂದ ತಾನೇ ವ್ಯಕ್ತಿಯನ್ನು ಲೋಕೋತ್ತರವಾದ ಆನಂದಕ್ಕೆ ಅದು ಕೊಂಡೊಯ್ಯುತ್ತದೆ. ಮತ್ತೆ ಶುದ್ಧ ಭಕ್ತಿ ಸೇವೆ ಅದನ್ನು ಸಾಧನೆ ಮಾಡುವುದು ಅದು ಸುದುರ್ಲಭ. ಮತ್ತೆ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಮುಕ್ತಿಗಿಂತಲೂ ಅದು ಮೀರಿದ್ದು. ಭಕ್ತಿ ಸೇವೆ ಹೇಳೋದು ಮುಕ್ತಿಯನ್ನು ಮೀರಿಸಿ ನಿಂತಿದ್ದು. ಆಮೇಲೆ ಕೃಷ್ಣನನ್ನು ಆಕರ್ಷಿಸಲು ಶುದ್ಧ ಭಕ್ತಿ ಸೇವೆಯೊಂದೇ ಮಾರ್ಗ, ಕೃಷ್ಣಾಕರ್ಷಣಿ. ಸೊ ಇಂತಹ ಈ ಶುದ್ಧ ಭಕ್ತಿ ಸೇವೆ ಅದನ್ನು ನಾವು ಆರಂಭ ಮಾಡೋದು ಹೇಗೆ, ಭಕ್ತಿಯ ಪ್ರಾರಂಭ ಅದನ್ನು ಕೂಡ ನಾವು ಸಾಧನ ಭಕ್ತಿ ಅಂದರೆ ನಾವು ಹೇಗೆ ಪ್ರಾರಂಭ ಮಾಡೋದು, ಆ ಗುರುವಿನ ವೈದಿ ಸಾಧನ ಭಕ್ತಿ ಮತ್ತು ರಾಗಾನುಗ ಸಾಧನ ಭಕ್ತಿ. ಇಲ್ಲಿ ವೈದಿ ಸಾಧನ ಭಕ್ತಲ್ಲಿ ಆರಂಭಿಕ ಭಕ್ತರು ಗುರುವಿನ ಮಾರ್ಗದರ್ಶನದಲ್ಲಿ
ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಅದನ್ನು ಸ್ವಯಂ ಸ್ಫೂರ್ತಿಯಿಂದ ಮಾಡಿಲ್ಲ, ಅಕ್ಕರಿಯಿಂದನೂ ಕೂಡ ಮಾಡಿಲ್ಲ, ಆದರೆ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು. ಆಮೇಲೆ ಇದರಲ್ಲಿಯೇ ಮುಂದುವರಿದಾಗ ತನ್ನಿಂತಾನೇ ಸ್ವಯಂ ಸ್ಫೂರ್ತಿಯಾಗಿ ಭಗವಂತನ ಭಕ್ತಿ ಸೇವೆಯನ್ನು ಮಾಡುವ ಒಂದು ಹಂತಕ್ಕೆ ತಲುಪಬಹುದು. ಅದು ರಾಗಾನುಗ ಭಕ್ತಿ. ಆಮೇಲೆ ಭಕ್ತಿ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಅರ್ಹತೆ ಏನು ಅಂತ ಶ್ರೀಲ ರೂಪ ಗೋಸ್ವಾಮಿ ಹೇಳ್ತಾರೆ. ಭಕ್ತಿ ಸೇವೆಯನ್ನು ಮಾಡಲಿಕ್ಕೆ ಕೃಷ್ಣನಲ್ಲಿ ಆಕರ್ಷಣೆ ಉಂಟಾಗಬೇಕು. ಈ ಕೃಷ್ಣನಲ್ಲಿ ಆಕರ್ಷಣೆ ಉಂಟಾಗಬೇಕು ಅಂದರೆ ಸದ್ಭಕ್ತರ ಸಂಘದಲ್ಲಿ ಇರಬೇಕು. ಆ ಭಕ್ತರ ಸಂಘದಿಂದ, ಶುದ್ಧ ಭಕ್ತರ ಸಂಘದಿಂದ ಏನಾಗುತ್ತೆ, ಒಂದು ಕೃಷ್ಣನಲ್ಲಿ ಆಸಕ್ತಿ ಉಂಟಾಗುತ್ತೆ. ಆಮೇಲೆ ಮುಖ್ಯವಾಗಿ ಅಚಲ ಶ್ರದ್ಧೆ ಕೃಷ್ಣನಲ್ಲಿ ಮತ್ತು ಆ ಭಗವಂತನಲ್ಲಿ ಅಚಲ ಶ್ರದ್ಧೆ, ಗುರುವಿನಲ್ಲಿ ಶ್ರದ್ಧೆ ತಾಳಿದಾಗ ಭಕ್ತಿ ಸೇವೆಯನ್ನ ಮಾಡ್ಬೋದು. ಮುಖ್ಯವಾಗಿದ್ದು ಇಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡ್ತಕ್ಕಂಥದ್ದು. ಆಮೇಲೆ ಹೇಗೆ ಮೋಕ್ಷವನ್ನು ಮೀರಿ ನಿಂತಿರ್ತಕ್ಕಂತಹ ಭಕ್ತಿ, ಅದು ತುಂಬ ಅನೇಕ ಒಂದು ಉದಾಹರಣೆಗಳು ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಇದರ ಮೂಲಕ ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಭಕ್ತಿ ಸೇವೆಯೇ ಪಾವಿತ್ರತೆ. ಈ ಭಕ್ತಿ ಸೇವೆ ಹೇಳ್ತಕ್ಕಂಥದ್ದು ಅದು ಸ್ವತಂತ್ರವಾದದ್ದು. ಅದು ಯಾವುದನ್ನೂ ಕೂಡ ಅವಲಂಬಿಸಿಲ್ಲ. ಆದರೆ ಗುರು ಮತ್ತು ಕೃಷ್ಣ ಇವರ ಅನುಗ್ರಹದಿಂದ ನಮಗೆ ಭಕ್ತಿ ಸೇವೆ ತಿಳಿಯುತ್ತದೆ, ಸಿಗುತ್ತದೆ. ಸೊ ಹಾಗಾಗಿ ಈ ಭಕ್ತಿ ಸೇವೆ ಎಷ್ಟು ಮಹತ್ವದ್ದು ಅಂದರೆ ಅದು ನಮ್ಮನ್ನು ಈ ಜನನ ಮರಣ ಚಕ್ರದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಭಗವಂತನ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಹರೇ ಕೃಷ್ಣ. ಸೊ ಅಂತಹ ಒಂದು ಈ ನಮ್ಮ ಪ್ರಪಂಚದ ಈ ದುಃಖ, ಈ ಒಂದು ಜನನ ಮರಣ, ರೋಗ ಮುಪ್ಪು, ಈ ದುಃಖದಿಂದ ನಮ್ಮನ್ನು ಪರಿಹರಿಸ್ತಕ್ಕಂಥದ್ದು, ತ್ರಿವಿಧ ತಾಪತ್ರಯಗಳಿಂದ ನಮ್ಮನ್ನು ಪರಿಹರಿಸಿ ಆಮೇಲೆ ನಮ್ಮನ್ನು ಭಗವಂತನ ಲೋಕ, ನಮ್ಮ ಒಂದು ಮೂಲ ಒಂದು ಸ್ಥಿತಿ, ಜೀವರ ಸ್ವರೂಪ ಹೈ ಕೃಷ್ಣರ ನಿತ್ಯ ದಾಸ, ಆ ಭಗವಂತನ ನಿತ್ಯ ದಾಸನನ್ನಾಗಿ ಮಾಡಲಿಕ್ಕೆ ನಮ್ಮನ್ನು ನಮ್ಮ ಸ್ವರೂಪ ಸಿದ್ಧಿಯನ್ನು ಮಾಡಿಕೊಂಡು ಪಡೆಯಲಿಕ್ಕೆ ಈ ಭಕ್ತಿ ಮಾರ್ಗ ಬಹಳ ಮಹತ್ವದ್ದು. ಸೊ ಹಾಗಾದರೆ ಇಷ್ಟೊಂದು ನಮಗೆ ಮಹತ್ವದ ಭಕ್ತಿ ಸೇವೆಯನ್ನು ನಾವು ಹೇಗೆ ಸಲ್ಲಿಸುವುದು, ಈ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ ಅಲ್ವಾ ಹರೇ ಕೃಷ್ಣ? ಹೌದು. ಭಕ್ತಿ ಸೇವೆ ಇಷ್ಟೊಂದು ಮಹತ್ವದ್ದು ಅಂದ ಮೇಲೆ ನಾವು ಅದನ್ನ ಹೇಗೆ ಮಾಡಬೇಕು? ಅದನ್ನ ಈ ಅಧ್ಯಾಯ 6 ಮತ್ತು 7ರಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇವತ್ತು ನಾವು 6ನೆಯ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ, ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನ. ಈ ಅಧ್ಯಾಯದಲ್ಲಿ ಭಕ್ತಿ ಸೇವೆ, ಸಾಧನ ಭಕ್ತಿ, ಅದರ ನಮಗೆ ಆರಂಭಿಕ ಭಕ್ತರಿಗೆ ಸಾಧನ ಭಕ್ತಿ ಇದು ಮಾರ್ಗ. ಈ ಸಾಧನ ಭಕ್ತಿ ಸೇವೆಯಲ್ಲಿ 64 ಅಂಶಗಳನ್ನು ರೂಪ ಗೋಸ್ವಾಮಿಯರು ಇಲ್ಲಿ ಪಟ್ಟಿ ಮಾಡುತ್ತಾರೆ. ಈ 64 ಅಂಶಗಳು ಏನು ಅದನ್ನ ನಾವು ಈಗ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. ಅಧ್ಯಾಯ 6 ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನ. ವೈಷ್ಣವರಿಗೆ ಮಾರ್ಗದರ್ಶಿಯಾಗಲೆಂದು ತಮ್ಮ ಹಿರಿಯ ಸಹೋದರ ಶ್ರೀಲ ಸನಾತನ ಗೋಸ್ವಾಮಿಯವರು ಹರಿಭಕ್ತಿ ವಿಲಾಸ ಎಂಬುದೊಂದು ಗ್ರಂಥವನ್ನು ರಚಿಸಿದ್ದಾರೆಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ವೈಷ್ಣವರು ಪಾಲಿಸಬೇಕಾದ ನಿಯಮ ನಿಷೇಧಗಳನ್ನು ಹರಿಭಕ್ತಿ ವಿಲಾಸದಲ್ಲಿ ವರ್ಣಿಸಲಾಗಿದೆ. ಆ ನಿಯಮಾವಳಿಗಳಲ್ಲಿ ಕೆಲವು ಮುಖ್ಯವಾದವು, ಪ್ರಾಧಾನ್ಯವುಳ್ಳವೂ ಆಗಿವೆ. ನಮ್ಮ ಉಪಯೋಗಕ್ಕಾಗಿ ಅಂತಹ ಮುಖ್ಯ ವಿಚಾರಗಳನ್ನೀಗ ಶ್ರೀಲ ರೂಪ ಗೋಸ್ವಾಮಿಯವರು ಮಂಡಿಸುತ್ತಾರೆ. ಈ ಮಾತಿನ ಅರ್ಥ ಇದು. ಶ್ರೀಲ ರೂಪ ಗೋಸ್ವಾಮಿಯವರು ಇಲ್ಲಿ ಮೂಲ ತತ್ವಗಳನ್ನಷ್ಟೇ ಸೂಚಿಸುತ್ತಾರೆ, ವಿವರಗಳಿಗೆ ಅವರು ಕೈ ಹಾಕುವುದಿಲ್ಲ. ಉದಾಹರಣೆಗೆ, ಆಧ್ಯಾತ್ಮಿಕ ಗುರು ಒಬ್ಬರನ್ನು ಅಂಗೀಕರಿಸಬೇಕು ಎಂಬುದು ಒಂದು ಮೂಲ ತತ್ವ. ಆದರೆ ವ್ಯಕ್ತಿಯು ಗುರುಗಳ ಉಪದೇಶವನ್ನು ಯಾವ ಬಗೆಯಲ್ಲಿ ಪರಿಪಾಲಿಸುತ್ತಾನೆ ಎಂಬುದು ವಿವರದ ಭಾಗ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ಗುರುಗಳ ಉಪದೇಶ ವಾಕ್ಯಗಳನ್ನು ಪಾಲಿಸುತ್ತಿದ್ದು ಆ ಉಪದೇಶವು ಇನ್ನೊಬ್ಬನ ಗುರುಗಳ ಉಪದೇಶಗಳಿಗೆ ಭಿನ್ನ ಎಂದಿದ್ದರೆ ಇದನ್ನು ವಿವರವಾದ ಮಾಹಿತಿ ಎನ್ನುತ್ತಾರೆ. ಆದರೆ ವಿವರಗಳು ಬೇರೆ ಬೇರೆಯಾಗಿದ್ದರೂ ಗುರುಗಳೊಬ್ಬರನ್ನು ಸ್ವೀಕರಿಸಬೇಕೆಂಬ ಮೂಲ ತತ್ವವು ಎಲ್ಲಾ ಕಾಲಕ್ಕೂ ಒಳ್ಳೆಯದೆ. ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ವಿವರಗಳಿಗೆ ಹೋಗಲು ಬಯಸುವುದಿಲ್ಲ, ಮೂಲ ತತ್ವಗಳನ್ನಷ್ಟೇ ನಿರೂಪಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ
ಶ್ರೀಲ ಸನಾತನ ಗೋಸ್ವಾಮಿ ಇವರು ಶ್ರೀಲ ರೂಪ ಗೋಸ್ವಾಮಿಯವರ ಹಿರಿಯ ಸಹೋದರ. ಮತ್ತು ಶ್ರೀಲ ಸನಾತನ ಗೋಸ್ವಾಮಿ, ಶ್ರೀಲ ರೂಪ ಗೋಸ್ವಾಮಿಯವರು ಇಬ್ಬರು ಕೂಡ ಷಡ್ ಗೋಸ್ವಾಮಿಗಳಲ್ಲಿ ಬರುತ್ತಾರೆ. ಇವರು ಷಡ್ ಗೋಸ್ವಾಮಿಗಳು ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ನೇರ ಶಿಷ್ಯರು. ಈ ಶ್ರೀಲ ಸನಾತನ ಗೋಸ್ವಾಮಿಯವರು ಹರಿಭಕ್ತಿ ವಿಲಾಸ ಅಂತ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ಈ ಗ್ರಂಥದಲ್ಲಿ ಈ ವೈಷ್ಣವರು ಅವರು ಏನು ನಿಯಮ ಪಾಲಿಸಬೇಕು, ಯಾವುದನ್ನ ಅವರು ಮಾಡಬಾರ್ದು, ನಿಷೇಧ, ಇದನ್ನು ಅವರು ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಸರಿ, ಇಷ್ಟೊಂದು ನಿಯಮಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ತುಂಬ ಪ್ರಾಧಾನ್ಯ, ತುಂಬ ಮುಖ್ಯವಾದದ್ದು. ಸೊ ಅದಕ್ಕೆ ಇಲ್ಲಿ ಶ್ರೀಲರೂಪ ಗೋಸ್ವಾಮಿಯವರು ನಮಗೆ ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕಾಗಿ, ನಮಗೆ ಭಕ್ತಿ ಮಾರ್ಗದ ಬಗ್ಗೆ ತಿಳುವಳಿಕೆ ನೀಡಲಿಕ್ಕಾಗಿ ಭಕ್ತಿ ರಸಾಮೃತ ಸಿಂಧು ಎಂಬ ಈ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ ಭಕ್ತಿ ರಸಾಮೃತ ಸಿಂಧು ಇದು ಲಾ ಬುಕ್ ಇದ್ದ ಹಾಗೆ. ಸೊ ಹಾಗಾಗಿ ಇದು ಅಂದರೆ ರೂಲ್ಸ್, ನಾವು ಏನು ಮಾಡಬೇಕು ಭಕ್ತಿಯಲ್ಲಿ, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದನ್ನು ಮಾಡಬಾರದು, ಎಲ್ಲ ವಿಚಾರಗಳನ್ನು ಎಳೆಯಾಗಿ ನಮಗೆ ತಿಳಿಸಿಕೊಡುತ್ತಾರೆ ಶ್ರೀಲರೂಪ ಗೋಸ್ವಾಮಿಯವರು. ಆದರೆ ಇಲ್ಲಿ ಮುಖ್ಯವಾದ ವಿಚಾರ ಅಂತಂದರೆ ರೂಪ ಗೋಸ್ವಾಮಿಯವರು ಮೂಲ ತತ್ವಗಳನ್ನಷ್ಟೇ ಸೂಚಿಸುತ್ತಾರೆ. ಅಂದರೆ ಇಲ್ಲಿ ಎರಡು ರೀತಿಯ ವಿಚಾರಗಳು, ಒಂದು ಮೂಲ ತತ್ವ, ಎರಡನೆಯದು ಅದರ ವಿವರಣೆ. ಅಂದರೆ ಮೂಲ ತತ್ವ ಅಂದರೆ ಪ್ರಿನ್ಸಿಪಲ್, ವಿವರಣೆ ಅಂದರೆ ಡೀಟೇಲ್. ಇಲ್ಲಿ ಈ ಒಂದು ವಿಚಾರದಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಅವರು ಹಿರಿಯ ಸಹೋದರ ಸನಾತನ ಗೋಸ್ವಾಮಿ ಅವರು ಬರೆದಿರ್ತಕ್ಕಂಥ ಹರಿಭಕ್ತಿ ವಿಲಾಸದಲ್ಲಿದ್ದ ಎಲ್ಲ ನಿಯಮಾವಳಿಗಳನ್ನು ಅವರು ಅದನ್ನು ಡೀಟೇಲ್ ಆಗಿ ಹೇಳುವುದಿಲ್ಲ, ವಿವರಿಸುವುದಿಲ್ಲ. ಇದು ಅಂದರೆ ಅರ್ಥ ಏನು ಅಂತಂದರೆ, ಇದರಲ್ಲಿ ಮುಖ್ಯವಾಗಿ ಡೀಟೇಲ್ ಇದನ್ನು ಅಂದರೆ ಕಾಪಿ ಮಾಡೋದಿಲ್ಲ, ಅದನ್ನು ಆ ರೀತಿ ಹೀಗೆ ಹೇಳ್ತಾರೆ. ಇದನ್ನು ಹೇಗೆ ಅಂತಂದರೆ ವಿಸ್ತಾರವಾಗಿ ಬರೆದಿದ್ದನ್ನು ನಾವು ಅಲ್ಲಿ ಇದೆ, ಅದರಲ್ಲಿ ನಮಗೆ ಬೇಕಾಗಿದ್ದ ಮುಖ್ಯ ಅಂಶಗಳನ್ನು ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ತಿಳಿಸಿದ್ದಾರೆ. ಈಗ ಉದಾಹರಣೆಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಇದೆಲ್ಲ ಒಂದು ಪ್ರಿನ್ಸಿಪಲ್ಸ್ ಏನು ಅಂತಂದರೆ, ಈಗ ವಾಲ್ಮೀಕಿ ರಾಮಾಯಣ ಇದನ್ನು ವಿಸ್ತಾರದಲ್ಲಿ ರಾಮಾಯಣ ಬರೆದಿದ್ದಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದರೆ ವ್ಯಾಸದೇವರು ಈ ಭಾಗವತದಲ್ಲಿ ರಾಮಾಯಣವನ್ನು ಇಷ್ಟು ವಿಸ್ತೃತ ರೂಪದಲ್ಲಿ ಕೊಟ್ಟಿಲ್ಲ. ಯಾಕೆ? ವಾಲ್ಮೀಕಿ ರಾಮಾಯಣದಲ್ಲಿ ಅಷ್ಟು ವಿಸ್ತಾರವಾಗಿ ವಾಲ್ಮೀಕಿಯವರು ಬರೆದಿದ್ದಾರೆ. ಹೀಗೆ ಆ ರೀತಿಯಾಗಿ ಅಂದರೆ ಅಲ್ಲಿ ಎಲ್ಲವೂ ಡೀಟೇಲ್ ಇದೆ. ಹಾಗೆ ಇಲ್ಲಿ ಶ್ರೀಲರೂಪ ಗೋಸ್ವಾಮಿಯವರು ಈ ರೀತಿಯಾಗಿ ಹರಿಭಕ್ತಿ ವಿಲಾಸದಲ್ಲಿ ಎಲ್ಲವೂ ಕೂಡ ವಿವರವಾಗಿ ಇದೆ. ಆದರೆ ಇಲ್ಲಿ ಮೂಲ ತತ್ವಗಳನ್ನು ಅವರು ಸೂಚಿಸುತ್ತಾರೆ. ಏನು ಮೂಲ ತತ್ವಗಳು? ಉದಾಹರಣೆಗೆ ನಾವು ತಿಳ್ಕೊಳ್ಬೇಕು ಹೇಗೆ ಮೂಲ ತತ್ವಗಳು. ಇಲ್ಲಿ ಇಲ್ಲಿ 64 ತತ್ವಗಳಿವೆ. ಇಲ್ಲಿ ಒಂದು ಮೂಲ ತತ್ವದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಒಂದು ಉದಾಹರಣೆಗೆ, ಈಗ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತಂದರೆ ಅಲ್ಲಿ ನಮಗೆ ಗುರು ಬೇಕು. ಗುರು ತತ್ವ, ಗುರುವನ್ನು ನಾವು ಅಂಗೀಕರಿಸಬೇಕು. ಇದು ಮೂಲ ತತ್ವ, ಒಂದು ಒರಿಜಿನಲ್ ಪ್ರಿನ್ಸಿಪಲ್. ಆದರೆ ಅದು ಗುರುವು ಒಬ್ಬ ವ್ಯಕ್ತಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾನೆ, ಆ ಗುರುವಿನ ಉಪದೇಶವನ್ನು ಯಾವ ಬಗೆಯಲ್ಲಿ ಪರಿಪಾಲನೆ ಮಾಡಬೇಕು, ಇದು ವಿವರದ ಭಾಗ, ಡೀಟೇಲ್ಸ್. ಈ ಡೀಟೇಲ್ಸು ಇದನ್ನು ಇಲ್ಲಿ ಟಚ್ ಮಾಡಿಲ್ಲ. ಯಾಕೆಂತಂದರೆ ವ್ಯಕ್ತಿ ಆ ಗುರುವಿನ ಉಪದೇಶವನ್ನು, ಆ ಗುರುವನ್ನು ಪಡೆದುಕೊಂಡು ಅವರಿಂದ ತಿಳಿದುಕೊಳ್ಳಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಮತ್ತೆ ಗುರುವಿನ ಉಪದೇಶ ಅದು ಎಲ್ಲ ಶಿಷ್ಯಂದಿರಿಗೂ ಒಂದೇ ಇರುವುದಿಲ್ಲ. ಗುರುವಿನ ಉಪದೇಶ ಒಬ್ಬ ಶಿಷ್ಯನಿಗೆ ಬೇರೆ ಥರ ಇರುತ್ತೆ, ಮತ್ತೊಬ್ಬ ಶಿಷ್ಯನಿಗೆ ಬೇರೆ ಇರುತ್ತೆ. ಯಾಕೆ ಅಂತಂದರೆ ಆ ಶಿಷ್ಯನ ಇಚ್ಛೆಗಳು ಏನು,
ಮತ್ತು ಆ ಶಿಷ್ಯನ ಕಡೆ ಯಾವ ರೀತಿ ಕೆಪಾಸಿಟಿ ಇದೆ, ಅವರ ಹತ್ರ ಏನು ಮಾಡಲಿಕ್ಕೆ ಸಾಧ್ಯ, ಇದೆಲ್ಲ ಗುರುವಿಗೆ ಗೊತ್ತಾಗುತ್ತದೆ. ಸೊ ಆದ್ದರಿಂದ ಗುರುವು ಅದನ್ನ ಪ್ರತಿ ವ್ಯಕ್ತಿಗೂ ಬೇರೆ ಬೇರೆ ಆಗತ್ತೆ, ಮತ್ತೆ ಅದನ್ನ ಪಾಲಿಸ್ಲಿಕ್ಕೆ ಅವರು ಸಾಧ್ಯ ಆಗತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ತನ್ನ ಗುರುಗಳ ಉಪದೇಶವನ್ನು ವ್ಯಕ್ತಿ ಪಾಲಿಸುತ್ತಿದ್ದು ಆ ಉಪದೇಶವು ಇನ್ನೊಬ್ಬ ಗುರುಗಳನ್ನ ಉಪದೇಶಕ್ಕೆ ಭಿನ್ನ ಎಂದರೆ ಇದನ್ನ ಮಾಹಿತಿ ಹೇಳ್ತಾರೆ, ವಿವರವಾದ ಮಾಹಿತಿ. ಅಂದ್ರೆ ಒಬ್ಬ ಗುರುಗಳ ಉಪದೇಶ ಒಬ್ಬ ವ್ಯಕ್ತಿ ಮಾಡ್ತಿದ್ದರೆ ಮತ್ತೊಬ್ಬ ವ್ಯಕ್ತಿಗೆ ಮತ್ತೊಂದು ಗುರುಗಳು ಅವ್ರದ್ದು ಭಿನ್ನ ಇರುತ್ತೆ. ಸೊ ಒಟ್ಟು ಇಲ್ಲಿ ಮೂಲ ತತ್ವ ಎಂದರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮದಲ್ಲಿ ಮುಂದುವರಿಬೇಕಂದ್ರೆ ಮೂಲವಾಗಿ ಆ ಗುರುವನ್ನ ಸ್ವೀಕಾರ ಮಾಡಬೇಕು. ಈಗ ಇನ್ನೊಂದು ಅಂತಂದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಅವರು ಮೂಲ ತತ್ವ ಅಂದ್ರೆ ಗುರುವನ್ನ ಸ್ವೀಕರಿಸಿದರು. ಅದರಲ್ಲಿ ವಿವರ ಅವರ ಗುರುಗಳು ಅವರಿಗೆ ಏನು ಹೇಳಿದರು, ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ್ ಅವರಿಗೆ ನೀನು ವಿದ್ಯಾವಂತ ಮತ್ತು ನೀನು ಈ ಕೃಷ್ಣ ಪ್ರಜ್ಞೆಯನ್ನ ನೀನು ಇಂಗ್ಲಿಷ್ ಭಾಷೆಯಲ್ಲಿ ನೀವು ಪುಸ್ತಕಗಳನ್ನು ನೀನು ಬರೆಯಬೇಕು ಮತ್ತು ಈ ಕೃಷ್ಣ ವಿಜ್ಞಾನದ ಪುಸ್ತಕಗಳನ್ನು ನೀನು ಬರೆಯಬೇಕು ಮತ್ತು ನೀನು ಈ ಒಂದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ನೀನು ಇದನ್ನ ಕೃಷ್ಣ ಪ್ರಜ್ಞೆಯನ್ನ ನೀನು ಹರಡಬೇಕು. ಇದು ಅವರಿಗೆ ಕೊಟ್ಟಿದ್ದ ಒಂದು ಆದೇಶ. ಸೊ ಇದು ವಿವರದ ಭಾಗ. ಗುರುವನ್ನು ಅಂಗೀಕರಿಸಬೇಕು, ಇದು ಮೂಲತತ್ವ. ಆಮೇಲೆ ಈ ಒಂದು ವಿವರಗಳು ಡಿಟೇಲು ಇದು ಕೂಡ ಬದಲಾಗಬಹುದು ಸಮಯ ಸಂದರ್ಭಕ್ಕೆ. ಹೇಗೆ ಅಂತಂದ್ರೆ ಕೆಲವರು ಅಂದ್ರೆ ಈ ಸಮಯ ಸಂದರ್ಭಕ್ಕೆ ಹೇಗೆ ಬದಲಾಗುತ್ತೆ ಅಂದರೆ, ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಯವರು 64 ಮಾಲೆಗಳನ್ನು ಮಾಡಬೇಕು ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳಿದ್ರು. ಶ್ರೀಲ ಪ್ರಭುಪಾದರು ಈಗ ನಮ್ಮ ಪರಿಸ್ಥಿತಿ ಕಲಿಯುಗದಲ್ಲಿ ಅದನ್ನ ನೋಡಿ 16 ಮಾಲೆಗಳನ್ನ ಮಾಡಲಿಕ್ಕೆ ಅದನ್ನ ಕೆಳಗೆ ತಂದರು. ಸೊ ಇದು ಬದಲಾವಣೆ ಆಯಿತು. ಸೊ ಹಾಗಾಗಿ ಒಂದು ಗುರು ಒಬ್ಬ ಶಿಷ್ಯ ಬೇರೆ ಬೇರೆ ಶಿಷ್ಯನಿಗೆ ಬೇರೆ ಬೇರೆ ರೀತಿಯ ಉಪದೇಶಗಳನ್ನು ಕೊಡ್ತಾರೆ. ಅವರು ಹೇಗೆ ಭಕ್ತಿಯಲ್ಲಿ ಸೇವೆ ಮಾಡಬೇಕಂತ. ಕೆಲವರಿಗೆ ಅಂದರೆ ಅವರು ಪುಸ್ತಕ ವಿತರಣೆ ಹೇಳ್ಬೋದು, ಕೆಲವರಿಗೆ ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಹೇಳ್ಬೋದು, ಕೆಲವರಿಗೆ ಹರಿನಾಮ ಕೀರ್ತನೆಯನ್ನ ಮಾಡಲಿಕ್ಕೆ ಹೇಳ್ಬೋದು. ಬೇರೆ ಬೇರೆ ರೀತಿಯಾದ ಒಂದು ವಿವರಗಳು ಅವರು ಮಾಡ್ತಕ್ಕಂಥ ಅದನ್ನು ಹೇಗೆ ಮಾಡಬೇಕು ಭಕ್ತಿ ಸೇವೆಯನ್ನ ಅಂತ ತಿಳಿಸ್ತಾರೆ. ಸೊ ಹಾಗಾದರೆ ಇಲ್ಲಿ ರೂಪ ಗೋಸ್ವಾಮಿಯವರು ಮೂಲ ತತ್ವಗಳನ್ನಷ್ಟೇ ಅವರು ಸೂಚಿಸುತ್ತಾರೆ, ವಿವರಕ್ಕೆ ಅವರು ಹೋಗೋದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗೋಸ್ವಾಮಿಯವರು ಸಾದರಪಡಿಸುವ ಮೂಲ ತತ್ವಗಳು ಹೀಗೆ: 1, ಸದ್ಗುರುಗಳೊಬ್ಬರ ಪಾದಕಮಲಗಳ ಆಶ್ರಯವನ್ನು ಪಡೆಯಬೇಕು. 2, ಗುರುಗಳೊಬ್ಬರಿಂದ ದೀಕ್ಷೆ ಪಡೆದು ಭಕ್ತಿ ಸೇವೆಯನ್ನು ಹೇಗೆ ಸಲ್ಲಿಸಬೇಕೆಂಬುದರ ಬಗ್ಗೆ ಅವರಿಂದ ತಿಳಿದುಕೊಳ್ಳಬೇಕು. 3, ಶ್ರದ್ಧಾ ಭಕ್ತಿಪೂರ್ವಕವಾಗಿ ಗುರುವಿನಾಜ್ಞೆಯನ್ನು ಪಾಲಿಸಬೇಕು. 4, ಗುರುಗಳ ಮಾರ್ಗದರ್ಶನದಲ್ಲಿ ಉದ್ದಾಮ ಆಚಾರ್ಯರ ಅಂದರೆ ಬೋಧಕರ ಹೆಜ್ಜೆಗಳನ್ನು ಅನುಸರಿಸಿ ನಡೆಯಬೇಕು. 5, ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆ ಸಾಧಿಸುವುದು ಹೇಗೆಂಬುದನ್ನು ಗುರುಗಳಿಂದ ಕೇಳಿ ತಿಳಿದುಕೊಳ್ಳಬೇಕು. 6, ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ತೃಪ್ತ್ಯರ್ಥವಾಗಿ ಪ್ರಾಪಂಚಿಕವಾದ ಏನನ್ನಾದರೂ ತೊರೆಯಲು ವ್ಯಕ್ತಿಯು ಸಿದ್ಧನಾಗಿರಬೇಕು. ಈ ಮಾತಿನ ಅರ್ಥ ಹೀಗೆ: ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾಗ ಬಿಡಲು ಇಷ್ಟವಿಲ್ಲದನ್ನು ಬಿಟ್ಟು ಬಿಡಲು ಸಿದ್ಧವಿರಬೇಕು. ಹಾಗೆಯೇ ಬೇಡವಾದುದೊಂದು ಬಂದಾಗ ಅದನ್ನು ಸ್ವೀಕರಿಸಲೂ ಬೇಕು. 7,
ದ್ವಾರಕಾ ನಗರಿ ಅಥವಾ ವೃಂದಾವನಗಳಂತಹ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು. 8. ಅಗತ್ಯವಿದ್ದಷ್ಟನ್ನು ಮಾತ್ರ ಸ್ವೀಕರಿಸಬೇಕು, ಅಥವಾ ಐಹಿಕ ಪ್ರಪಂಚದ ಜೊತೆಗಿನ ವ್ಯವಹಾರವು ಕನಿಷ್ಠ ಮಟ್ಟದಲ್ಲಿರಬೇಕು. ಏಕಾದಶಿಯ ದಿನ ಉಪವಾಸವಿರಬೇಕು. ಮತ್ತು 10. ಆಲ, ಅಶ್ವತ್ಥದಂತಹ ಪವಿತ್ರ ವೃಕ್ಷಗಳನ್ನು ಪೂಜಿಸಬೇಕು. ಮಾತಾಜಿ ಮುಂದೆ. ಹರೇ ಕೃಷ್ಣ. ಹಾ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ನಾವು ತಿಳ್ಕೊಳ್ಳೋಣ ಭಕ್ತಿ ಸೇವೆಯ ಅಂಶಗಳು. ಇದರಲ್ಲಿ 64 ಅಂಶಗಳಿದೆ. 64 ಅಂಶಗಳನ್ನ ರೂಪ ಗೋಸ್ವಾಮಿಯವರು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲ ನಾವೀಗ 7 ಮೊದಲ 10 ಅಂಶಗಳು ಇದು ಮೂಲ ತತ್ವ ಅಥವಾ ಪೀಠಿಕಾ ಅಂಶಗಳು. ಆಮೇಲೆ 2ನೇ 10 ಅದು ಬರುತ್ತೆ ಮುಖ್ಯವಾದ ತತ್ವಗಳು, ಭಕ್ತಿ ಸಲ್ಲಿಸಲಿಕ್ಕೆ ಬೇಕಾದ ಪೀಠಿಕಾ ತತ್ವಗಳು ಮೊದಲ 10. 2ನೇ 10 ಅದನ್ನ ನಿಷೇಧ ಅಂತ ಹೇಳ್ತಾರೆ. ಸೊ ಮೊದಲನೆಯದು 10 ನಿಯಮಗಳು, 2ನೇ 10 ಅಂಶಗಳು ನಿಷೇಧಗಳು, ಉಳಿದ 44 ಅಂಶಗಳು ಸಾಮಾನ್ಯ ವಿಚಾರಗಳು. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಮೊದಲೇ 10 ಅಂಶಗಳನ್ನ ವಿಧಿ ಅಂತ ಹೇಳ್ತಾರೆ, ವಿಧಿ. ಮತ್ತು 2ನೇ 10 ಅಂಶ ನಿಷೇಧ ಅಂತ ಹೇಳ್ತಾರೆ, ವಿಧಿ ಮತ್ತು ನಿಷೇಧ. ಸೊ ಹಾಗಾಗಿ ಒಟ್ಟು ಮೊದಲ 20 ಅಂಶಗಳಲ್ಲಿ ಪ್ರವೃತ್ತಿ ಮತ್ತು ನಿವೃತ್ತಿ, ವಿಧಿ ಅಥವಾ ನಿಷೇಧ. ಸೊ ಇದು ಬಹಳ ಮುಖ್ಯವಾದದ್ದು. ವಿಧಿ ಅಂದರೆ ಮಾಡಲೇಬೇಕಾಗಿದ್ದು, ನಿಷೇಧ ಅಂದರೆ ಮಾಡಬಾರ್ದಾಗಿದ್ದು. ಯಾವುದನ್ನು ನಾವು ಮಾಡಬೇಕು, ಯಾವುದನ್ನು ನಾವು ಮಾಡಬಾರ್ದು, ಇದನ್ನ ಇಲ್ಲಿ ತಿಳಿಸ್ತಾರೆ. ಕೊನೆಯದು 44 ಅಂಶಗಳನ್ನ ಅವರು ಪಟ್ಟಿ ಮಾಡ್ತಾರೆ. ಅದರಲ್ಲಿ ಈ 44 ಅಂಶಗಳು ಸಾಧಾರಣ ಅಂಶಗಳು, ಕೆಲವು ಮತ್ತೆ ಮೂಲ ತತ್ವಗಳು. ಒಟ್ಟು 64 ಅಂಶಗಳನ್ನ ಭಕ್ತಿಯನ್ನು ನಾವು ಹೇಗೆ ಮಾಡಬೇಕು ಈ ವಿಚಾರದಲ್ಲಿ. ಇದರಲ್ಲಿ ಈ ಒಂದು ಅಧ್ಯಾಯದಲ್ಲಿ ಪಟ್ಟಿ ಮಾಡಿದ್ದಾರೆ ಈ 64 ಅಂಶಗಳನ್ನ. ಉಳಿದ ವಿಚಾರಗಳನ್ನ ನಾವು ವಿವರವಾಗಿ ಅಂದರೆ ಈ ಅಂಶಗಳ ಬಗ್ಗೆ ವಿವರಣೆಯನ್ನ 7ರಿಂದ 14ನೇ ಅಧ್ಯಾಯಗಳವರೆಗೆ ಇದನ್ನ ವಿವರಿಸಲಾಗುತ್ತದೆ. ಸೊ ಇದನ್ನ ಈ ರೀತಿಯಾಗಿ ನಮಗೆ ಭಕ್ತಿ ಸೇವೆಯ ಬಗ್ಗೆ ಶ್ರೀಲ ರೂಪ ಗೋಸ್ವಾಮಿಯರು ತಿಳಿಸುತ್ತಾರೆ. ಇದರಲ್ಲಿ ಮುಖ್ಯವಾಗಿದ್ದು ನಾವು ನೋಡೋಣ, ನಿಯಮಗಳ ಬಗ್ಗೆ ನೋಡೋಣ. ನಿಯಮಗಳು ಬಹಳ ಮುಖ್ಯವಾದದ್ದು, ಮೂಲ ತತ್ವಗಳು, ಪೀಠಿಕಾ ತತ್ವಗಳು. ಇಲ್ಲಿ ಮುಖ್ಯವಾದದ್ದು ಮೊದಲ 3 ಬಹಳ ಮುಖ್ಯವಾದದ್ದು. ಸದ್ಗುರುಗಳ ಪಾದ ಕಮಲಗಳ ಆಶ್ರಯವನ್ನು ಪಡೆಯಬೇಕು, ಗುರುಗಳೊಬ್ಬರಿಂದ ದೀಕ್ಷೆ ಪಡೆದು ಭಕ್ತಿ ಸೇವೆಯನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಅವರಿಂದ ತಿಳಿದುಕೊಳ್ಳಬೇಕು, ಶ್ರದ್ಧಾಭಕ್ತಿ ಪೂರ್ವಕವಾಗಿ ಗುರುವಿನ ಆಜ್ಞೆಯನ್ನ ಪಾಲಿಸಬೇಕು. ಸೊ ಈ 64 ಅಂಶಗಳಲ್ಲಿ ಇದು ಮೊದಲ 3 ಅಂಶಗಳು. ಅದು ಆರಂಭದ ಹಂತ, ಅಂದರೆ ಮೆಟ್ಟಿಲುಗಳು. ಅದನ್ನ ಅನುಸರಿಸಲೇಬೇಕಾಗತ್ತೆ. ಈ 64 ಅಂಶಗಳ ಮೂಲಕ ಅಂದರೆ ನಾವು ಕಾಯ ವಾಚ ಮನಸ್ಸ ನಮ್ಮ ಎಲ್ಲ ಚಟುವಟಿಕೆಗಳನ್ನು ಅದನ್ನ ಒಳಗೊಂಡಿದೆ ಇದು. ಮತ್ತು ಅದು ಭಕ್ತಿ ಸೇವೆಗೆ ಹಂಗೆ ಅದರ ಮೂಲಕ ಮಾಡ್ತಕ್ಕಂಥದ್ದು. ಹೇಗೆ ಕೇಳಿದರೆ, ಈ ಅಂಶಗಳನ್ನ ನಾವು ಪಾಲನೆ ಮಾಡಿದರೆ ಅದು ನಮ್ಮನ್ನು ಕೃಷ್ಣನ ಜೊತೆ ಸಂಪರ್ಕದಲ್ಲಿ ತರುತ್ತದೆ. ಈಗ ಮುಖ್ಯವಾಗಿ ನಾವು ತಿಳ್ಕೊಂಡಿದ್ದೇವೆ, ನಾವು ಕೃಷ್ಣನ ಜೊತೆ, ಭಗವಂತನ ಜೊತೆ ಸಂಪರ್ಕವನ್ನು ನಾವು ಕಳೆದುಕೊಂಡಿದ್ದೇವೆ. ಇಲ್ಲಿ ಮೂಲ ತತ್ವ ಅಂದ್ರೆ ನಾವು ಮೊದಲು ತಿಳ್ಕೊಳ್ಬೇಕು, ನಾವು ಭಗವಂತನ ಜೊತೆ ಸಂಬಂಧವನ್ನು ಮರೆತು ಬಿಟ್ಟಿದ್ದೇವೆ. ಹರೇ ಕೃಷ್ಣ ಅಲ್ವಾ? ಹೌದು ಮಾತಾಜಿ. ನಾವು ಯಾಕೆ ಮರೆತು ಬಿಟ್ಟಿದ್ದೇವೆ ಅಂತಂದ್ರೆ, ನಾವು ಮಾಯೆಯ ಹಿಡಿತದಲ್ಲಿ ಇದ್ದೇವೆ. ನಾವು ಮಾಯೆಯ ಆಕರ್ಷಿತರಾಗಿದ್ದೇವೆ. ಈ ಐಹಿಕ ಪ್ರಪಂಚದಿಂದ ನಾವು ಆಕರ್ಷಿತರಾಗಿದ್ದೇವೆ. ನಾವು ಮೂಲವಾಗಿ ಭಗವಂತನ ಲೋಕಕ್ಕೆ ಸೇರಿದವರು, ಆದರೆ ಅಲ್ಲಿಂದ ನಾವು ಇಲ್ಲಿ ಎಷ್ಟೋ ಕೋಟಿ ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೇವೆ. ಆಗ ನಾವು ಇಲ್ಲಿ ಯಾಕೆ ಬಂದಿದ್ದೇವೆ ಅಂತಂದರೆ, ನಾವು ಭಗವಂತನನ್ನು ಬಿಟ್ಟು ಸ್ವತಂತ್ರವಾಗಿ ಆನಂದ ಅನುಭವಿಸಬೇಕು. ಭಗವಂತನೇ ಏಕೆ ಒಡೆಯ, ನಾನೂ ಒಡೆಯ, ಈ ಭಾವನೆ ಬಂದಿದ್ದರಿಂದ ನಾವು ಇಲ್ಲಿ ಬಂದಿದ್ದೇವೆ.
ಹಾಗಾಗಿ ಇಲ್ಲಿ ಬಂದಾಗ ನಾವು ಕೃಷ್ಣನನ್ನು ಮರೆತಿದ್ದೀವಿ. ಕೃಷ್ಣನನ್ನು ಮರೆಯಲಿಕ್ಕೆ ಕಾರಣ ಆ ಮಾಯೆಯ ಆಕರ್ಷಣೆ. ಸೊ ಹಾಗಾಗಿ ಕೃಷ್ಣ ವಿಸ್ಮೃತಿ ಆಗೋದನ್ನ ನಾವು ಈಗ ಕೃಷ್ಣನ ಜೊತೆ ಸಂಪರ್ಕ ಪಡೆಯಬೇಕು. ಕೃಷ್ಣ ವಿಸ್ಮೃತಿ ಆಗಿದ್ದರಿಂದ ನಮಗೆ ಐಹಿಕ ಸಂಕಷ್ಟಗಳು ಬರ್ತದೆ. ನಮಗೆ ಐಹಿಕ ಸಂಕಷ್ಟಗಳು ಅಂದರೆ ಮೂಲ ಸಂಕಷ್ಟ ಅಂತಂದರೆ ನಮಗೆ ಜನ್ಮ ಮೃತ್ಯು ಜರಾವ್ಯಾಧಿ. ಈ ದೇಹ ನಮಗೆ ಸಿಕ್ಕುತ್ತೆ, ಮತ್ತು ಭೌತಿಕ ಶರೀರ ಅದು ರೋಗಕ್ಕೆ ಒಳಪಡುತ್ತೆ, ವಯಸ್ಸಾಗತ್ತೆ, ಮತ್ತೆ ಮೃತ್ಯು ಬರುತ್ತೆ. ಆಮೇಲೆ ಇಲ್ಲಿ ತ್ರಿವಿಧ ತಾಪತ್ರಯಗಳಿವೆ, ಅಂದರೆ ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಪ್ರತಿಯೊಬ್ಬರೂ ಈ ತ್ರಿವಿಧ ತಾಪತ್ರಯದಲ್ಲಿ ಒಂದಲ್ಲ ಒಂದು ಅಥವಾ ಎಲ್ಲವೂ ಇದ್ದಿರುತ್ತೆ. ಇದು ಐಹಿಕ ಪ್ರಪಂಚ. ಯಾಕೆಂತಂದ್ರೆ ಇದನ್ನ ದುಃಖಾಲಯ ಅಂತ ಹೇಳಿದ್ದಾರೆ ಭಗವಂತ. ಸೊ ಹಾಗಾಗಿ ಇಲ್ಲಿ ಈ ಒಂದು 64 ಅಂಶಗಳ ಮೂಲ ಉದ್ದೇಶ ಏನು ಅಂತಂದ್ರೆ ಕೃಷ್ಣನ ಜೊತೆ ಅದು ನಮಗೆ ಸಂಪರ್ಕಕ್ಕೆ ತರುತ್ತದೆ. ನಾವು ಮರೆತಿರ್ತಕ್ಕಂಥ ಕೃಷ್ಣನನ್ನ ಮತ್ತೆ ಮತ್ತೆ ನಾವು ನೆನಪಿಸಿಕೊಂಡು ನಾವು ಆ ಒಂದು ಕೃಷ್ಣನ ಸಂಪರ್ಕದಲ್ಲಿ ಸದಾ ಇರುವಂತೆ ನಮ್ಮನ್ನು ಮಾಡುತ್ತದೆ. ಸೊ ಹಾಗಾಗಿ ಈ ಅಂಶಗಳ ಉದ್ದೇಶ, ಈ ಅಂಶಗಳು 64 ಅಂಶಗಳನ್ನು ನಾವು 3 ಭಾಗ ಮಾಡಬಹುದು. ಒಂದು ಮೂಲ ತತ್ವಗಳು ಅಥವಾ ಪೀಠಿಕಾ ತತ್ವಗಳು. ಈ ಪೀಠಿಕಾ ತತ್ವಗಳು ಅಂದರೆ ಮೊದಲ 10 ತತ್ವಗಳು ಈಗ ನಾವು ಓದಿದ್ದು. ಆಮೇಲೆ ಬರ್ತಕ್ಕಂಥ 11ನೆಯ ಅಂಶದಿಂದ 20ನೇ ಅಂಶದವರೆಗೆ 2ನೆಯ ತತ್ವಗಳು, ನಿಷೇಧಗಳು. ಉಳಿದ ಮೂಲ ತತ್ವಗಳು 44. ಒಟ್ಟು ಈ 64 ಅಂಶಗಳು. ಆದರೆ 64 ಅಂಶಗಳನ್ನು ನಾವು ಎಲ್ಲರೂ ಎಲ್ಲ ಸಮಯದಲ್ಲೂ ಎಲ್ಲವನ್ನೂ ನಮಗೆ ಪಾಲಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? 64 ಅಂಶಗಳನ್ನ ನಾವು ಎಲ್ಲ ಸಮಯದಲ್ಲೂ ಪಾಲಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕೊನೆಯದಾಗಿ ನಮಗೆ 5 ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡ್ತಾರೆ. ಅದನ್ನು ನಾವು ಯಾವಾಗಲೂ ಮಾಡ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಈಗ ಇಲ್ಲಿ ಸದ್ಗುರುಗಳ ಪಾದವನ್ನು ಆಶ್ರಯಿಸುವುದು ಅಂತ ಮೊಟ್ಟ ಮೊದಲು ಹೇಳ್ತಾರೆ. ಇದು ಮೊದಲ ಮೆಟ್ಟಿಲು ಆಧ್ಯಾತ್ಮದಲ್ಲಿ. ಯಾಕೆ ಅಂತ ಕೇಳಿದರೆ ನಾವು ಅಜ್ಞಾನದಲ್ಲಿ ಇದ್ದೇವೆ ಅಂತಂದ್ರೆ ಭೌತಿಕದಲ್ಲಿ ಇದ್ದೇವೆ ಅಂದ್ರೆ ಅದಕ್ಕೆ ಪ್ರತಿನಿತ್ಯ ಈ ಪ್ರಾರ್ಥನೆ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರು ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಅಂದರೆ ನಾವು ಅಜ್ಞಾನದ ಅಂಧಕಾರದಲ್ಲಿ ಹುಟ್ಟಿದ್ದೇವೆ. ಸೊ ಹಾಗಾಗಿ ನಮಗೆ ಆಧ್ಯಾತ್ಮಿಕ ವಿಚಾರಗಳು ಏನೇನೂ ಗೊತ್ತಿಲ್ಲ. ಅದನ್ನ ಆ ಅಂಧಕಾರವನ್ನ ತೆಗೀಲಿಕ್ಕಾಗಿ ನಮಗೆ ಜ್ಞಾನದ ಬೆಳಕು ಏನು, ಯಾವುದು ವಾಸ್ತವಿಕ, ಇದನ್ನು ತಿಳಿಸ್ಲಿಕ್ಕಾಗಿ ಆ ಒಂದು ಬೆಳಕಿನ ಒಂದು ಟಾರ್ಚ್ ಇದನ್ನ ಆ ಗುರುವು ನಮಗೆ ಕೊಡ್ತಾನೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆ ಗುರುವನ್ನ ನಾವು ಪಡ್ಕೊಳ್ತಕ್ಕಂಥದ್ದು ಬಹಳ ಗುರುವನ್ನ ಪಡ್ಕೊಂಡು ಅವರ ಪಾದದಲ್ಲಿ ಆಶ್ರಯ ತೆಗೆದುಕೊಳ್ಳೋದು, ಇದು ಮೊದಲ ಮೆಟ್ಟಿಲು. ಸೊ ಯಾಕೆ ಅಂತ ಕೇಳಿದರೆ ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯ ಉತ್ತಮಂ ಶಾಬ್ದೇ ಪರೇ ಚ ನಿಷ್ಣಾತಂ ಬ್ರಹ್ಮಣಿ ಉಪಶ್ರಮಾಶ್ರಯಂ. ಅಂದರೆ ತಸ್ಮಾತ್ ಅಂದರೆ ಏನು ಹೇಳ್ತಾರೆ ಅಂದರೆ ಈ ಭೌತಿಕ ಜಗತ್ತು ದುಃಖಾಲಯ. ಈ ಭೌತಿಕ ಜಗತ್ತು ದುಃಖಾಲಯ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಡಿಕ್ಲೇರ್ ಮಾಡಿದ್ದಾನೆ. ದುಃಖಾಲಯಂ ಅಶಾಶ್ವತಂ ಅಂತ. ಸೊ ಹಾಗಾಗಿ ಇಲ್ಲಿ ಯಾಕೆ ದುಃಖ ಅಂತಂದ್ರೆ ಇಲ್ಲಿ ನಮಗೆ ಸುಖ ಅಂತ ಕಾಣುತ್ತೆ, ಆದರೆ ಇಲ್ಲಿ ಬರ್ತಕ್ಕಂಥದ್ದು ದುಃಖವೇ. ಯಾಕೆ ಕೇಳಿದರೆ ಶಾಶ್ವತ ಸುಖ ಇಲ್ಲಿ ಇಲ್ಲ. ಪದಂ ಪದಂ ವಿಪದಂ ಅಲ್ವಾ? ಹರೇ ಕೃಷ್ಣ. ನಮಗೆ ಅನಿಸುತ್ತೆ ಇಲ್ಲಿರ್ತಕ್ಕಂಥದ್ದೆಲ್ಲ ಚಪಲ ಸುಖ. ಹಿಂದೆ ಕೂಡ ನಾವು ಓದಿದ್ದೇವೆ. ಇಲ್ಲಿ ಚಪಲ ಸುಖ, ಭೌತಿಕ ಪ್ರಪಂಚದಲ್ಲಿ ದುಃಖ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯೇ ಸುಖ ಅಂತ ತಿಳ್ಕೊಳ್ತೇವೆ. ಈಗ ಒಬ್ಬ ವ್ಯಕ್ತಿ ಮನೆ, ಮಕ್ಕಳು, ಬಂಧು ಮಿತ್ರರು, ಸಾಕು ಪ್ರಾಣಿಗಳು, ತಾನು ಮಾಡ್ತಕ್ಕಂಥ ಒಂದು ಕೆಲಸ ಅಥವಾ ವ್ಯವಹಾರ ಅಂದರೆ ಬಿಸಿನೆಸ್, ಇಂಥವುಗಳಿಂದ ಸುಖ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಮಾಡ್ತಾನೆ. ಆದರೆ ಇವುಗಳಿಂದ ಶಾಶ್ವತ ಸುಖವನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಮೃತ್ಯುವು ಸರ್ವಹರಶ್ಚ. ಮೃತ್ಯುವು ನಮ್ಮನ್ನ
ಎಲ್ಲದರಿಂದ ನಮ್ಮನ್ನ ಬಿಡುಗಡೆ ಮಾಡಿಬಿಡುತ್ತೆ. ಅಂದರೆ ನಮಗೆ ಶಾಶ್ವತವಾಗಿ ಈ ಐಹಿಕ ಪ್ರಪಂಚದಲ್ಲಿ ಸುಖ ಶಾಶ್ವತ ಇರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಧನ ಸಂಪಾದನೆ ಅದು ದುಃಖದ ಶಾಶ್ವತ ಮೂಲ ಅಂತ ಹೇಳ್ತಾರೆ ಭಾಗವತಮಲ್ಲಿ. ಯಾಕೆ ಕೇಳಿದೆ? ದುಃಖದ ಶಾಶ್ವತ ಮೂಲ. ಹಣ ಇಲ್ಲದಿದ್ದರೂ ದುಃಖ, ಹಣವನ್ನು ಸಂಪಾದನೆ ಮಾಡಿದಾಗ ಅದನ್ನು ರಕ್ಷಣೆ ಮಾಡುವುದು ದುಃಖ ಅಲ್ವಾ? ಹರೇ ಕೃಷ್ಣ. ಹೌದು. ಹೌದು ಮಾತಾಡಿ. ಹಾಗಾಗಿ ಇಲ್ಲಿ ಈ ಬದ್ಧಾತ್ಮರು ಈ ಭೌತಿಕ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ? ಅವರು ದುಃಖವನ್ನ ನಿವಾರಿಸ್ಲಿಕ್ಕಾಗಿ ಮತ್ತೆ ಸಂತೋಷವಾಗಿ ಇರಬೇಕು ಅಂತ ಲೌಕಿಕವಾದ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಪ್ರತಿನಿತ್ಯವೂ ತಾನು ಚೆನ್ನಾಗಿರ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಾರೆ ಅಲ್ವಾ? ಹೌದು ಮಾತಾಜಿ. ಆದರೆ ಸುಖ ಎನ್ನುವುದು ಭೌತಿಕ ಪ್ರಪಂಚದಲ್ಲಿ ಅನಿವಾರ್ಯವಾಗಿ ಕಣ್ಮರೆಯಾಗ್ಬಿಡುತ್ತೆ, ಸಿಕ್ಕುವುದಿಲ್ಲ. ಸುಖ ಎನ್ನುವುದು ಅದು ನಮಗೆ ಸುಖ ಇದ್ದೇವೆ ಅಂತ ಭ್ರಮೆ ಬರುತ್ತೆ. ಯಾಕೆಂತಂದ್ರೆ ದುಃಖ ಇಲ್ಲದ ಪರಿಸ್ಥಿತಿಯಲ್ಲೇ ನಾವು ಸುಖ ಅಂತ ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಆಮೇಲೆ ವಯಸ್ಸಾದಂತೆ ಈ ಲೌಕಿಕ ಅಸೌಕರ್ಯಗಳು, ದೇಹದಿಂದ ಆಗ್ತಕ್ಕಂಥದ್ದು, ಆಮೇಲೆ ಬೇರೆ ರೀತಿಯದು ಅದು ಹೆಚ್ಚಾಗುತ್ತಲೇ ಹೋಗುತ್ತದೆ ಅಲ್ವಾ? ಹೌದು ಮಾತಾಜಿ. ಆಮೇಲೆ ನಮಗೆ ಏನನ್ಸುತ್ತೆ? ಈ ಭೌತಿಕ ಇಂದ್ರಿಯ ತುಷ್ಟಿ, ಆ ಇಂದ್ರಿಯ ತೃಪ್ತಿ ಅದೇ ಒಂದು ಬದುಕಿನ ಒಂದು ಅತ್ಯುನ್ನತ ಸಾಧನೆ ಅಂತ ತಿಳ್ಕೊಂಡ್ಬಿಡ್ತೇವೆ ನಾವು ತಪ್ಪಾಗಿ ಅಲ್ವಾ? ನಾವು ಇಂದ್ರಿಯ ಭೋಗ ಮಾಡಿದ್ರೆ ನಾವು ಚೆನ್ನಾಗಿದ್ದೇವಪ್ಪ ಅಂತ ನಾವು ಅದು ಸುಖವಾಗಿದ್ದಾರೆ ಅಂತ ತಪ್ಪಾಗಿ ಭಾವಿಸುತ್ತೇವೆ. ಸೊ ಹಾಗಾಗಿ ಇಲ್ಲಿ ಭೌತಿಕ ಸಂತೋಷ ಹೇಳೋದು ಇನ್ನೊಂದು ಬಗೆಯ ಶಿಕ್ಷೆಯಂತೆ. ಭೌತಿಕ ಸಂತೋಷ ಹೇಳೋದು ಶಿಕ್ಷೆಯಂತೆ. ಹೇಗೆ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭೌತಿಕ ಸಂತೋಷ ಹೇಳೋದು ಒಂದು ಬಗೆಯ ಶಿಕ್ಷೆಯಂತೆ. ಯಾಕೆ ಕೇಳಿದರೆ ಭೌತಿಕ ಸಂತೋಷ ಅಂದರೆ ಅದು ವ್ಯಕ್ತಿಯನ್ನ ನಾವು ಭೌತಿಕ ಸಂತೋಷವಾಗಿರ್ಲಿಕ್ಕೆ ನಾವು ಕಾಮ್ಯ ಕರ್ಮಗಳನ್ನು ಮಾಡ್ತೇವೆ. ಸೊ ಕಾಮ್ಯ ಕರ್ಮಗಳು ಮಾಡಿದಾಗ ಪುಣ್ಯ ಪಾಪಗಳನ್ನು ಸಂಗ್ರಹ ಮಾಡ್ತೇವೆ. ಸೊ ಹಾಗಾಗಿ ಇವು ವ್ಯಕ್ತಿಯನ್ನು ಹುಟ್ಟು ಸಾವಿನ ಚಕ್ರಕ್ಕೆ ದೂಡುತ್ತದೆ. ಸೊ ಹಾಗಾಗಿ ಈ ಭೌತಿಕ ಮತ್ತೆ 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 ಹುಟ್ಟಿ ಮತ್ತೆ ಬರಬೇಕಾಗತ್ತೆ. ನಾವು ಮಾಡಿರ್ತಕ್ಕಂಥ ಪುಣ್ಯ ಸಂಪಾದನೆ ಆಗಲಿ ಪಾಪ ಸಂಪಾದನೆ ಆಗಲಿ ಅದನ್ನು ಅನುಭವಿಸ್ಲಿಕ್ಕೆ ಮತ್ತೆ ಮತ್ತೆ ಇಲ್ಲಿ ಬರಬೇಕಾಗತ್ತೆ. ಸೊ ಈ ಭೌತಿಕ ಪ್ರಪಂಚ ಹೇಳೋದು ಒಂದು ಕಾರಾಗೃಹ ಇದ್ದಂತೆ, ಅದು ಜೈಲು. ಸೊ ಆದ್ದರಿಂದ ಇಲ್ಲಿ ಈ ಜೈಲಿನಲ್ಲಿ ಶಾಶ್ವತ ಸುಖವನ್ನ ಪಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇದೆಯಾ? ಜೈಲಿನಲ್ಲಿ ಸುಖ ಇರ್ತದೆಯಾ? ಇಲ್ಲ ಮಾತಾಜಿ. ಸೊ ಹಾಗಾಗಿ ನಿಜವಾದ ಸುಖ ಎಲ್ಲಿದೆ ಅಂದರೆ ಆ ಭಗವಂತನ ಪಾದ ಕಮಲಗಳಲ್ಲಿ ಇದೆ. ಸೊ ಆದ್ದರಿಂದ ಆ ಭಗವದ್ಧಾಮದಲ್ಲಿ ಶಾಶ್ವತವಾದ ಜ್ಞಾನಾನಂದಮಯವಾದ ಜೀವನ ಇದೆ. ಅಲ್ಲಿ ಶಿಕ್ಷೆ ಹೇಳೋದಿಲ್ಲ, ಅಲ್ಲಿ ಸದಾ ಆನಂದ ವೃದ್ಧಿ ಆಗ್ತಕ್ಕಂಥ ಸ್ಥಳ. ಸೊ ಹಾಗಾಗಿ ಇದರ ಬಗ್ಗೆ ಎಲ್ಲದರನ್ನು ತಿಳಿದುಕೊಂಡವರು ಯಾರು? ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡವರು ಯಾರು? ಸದ್ಗುರುಗಳು. ಸದ್ಗುರುಗಳಿಗೆ ಈ ಎಲ್ಲ ವಿಚಾರ ಗೊತ್ತಿರುತ್ತೆ. ಸೊ ಹಾಗಾಗಿ ಆ ಗುರುಗಳು ಏನು ಮಾಡ್ತಾರೆ? ಸದ್ಗುರುಗಳ ಹತ್ರ ನಾವು ಹೋಗ್ಬೇಕು. ನಮಗೆ ಯಾರಿಗೆ ಈ ಒಂದು ಇಂದ್ರಿಯ ತೃಪ್ತಿ ಅದು ನಮಗೆ ಶಿಕ್ಷೆ, ಅದರಿಂದ ನಮಗೆ ನಿಜವಾದ ಆನಂದ ಸಿಕ್ಕೋದಿಲ್ಲ ಈ ಭೌತಿಕದಲ್ಲಿ ಅಂತ ಯಾವಾಗ ತಿಳಿಯುತ್ತೆ ಆಗ ನಾವು ಗುರುವಿನ ಹತ್ರ ಹೋಗ್ಲಿಕ್ಕೆ ನಮಗೆ ಒಂದು ಪ್ರೇರಣೆ ಆಗುತ್ತೆ. ಸೊ ಅದರಿಂದ ಈ ಎಲ್ಲ ವಿಚಾರಗಳನ್ನು ಅದರಲ್ಲಿ ನಿಷ್ಣಾತರಾದವರು ಅಂದರೆ ಸದ್ಗುರುಗಳು. ಸೊ ಆ ಗುರುಗಳು ನಮಗೆ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮನ್ನು ಈ ಒಂದು ಭೌತಿಕ ಅಸ್ತಿತ್ವದಲ್ಲಿ ನಾವು ಇದ್ದೇವೆ ಅದನ್ನ ತೆಗೆದು ಭಕ್ತಿ ಸೇವೆಯ ನಮ್ಮನ್ನು ಶಾಶ್ವತ ಅಸ್ತಿತ್ವ ಭಕ್ತಿ ಸೇವೆ ಹೇಳೋದು ಅಲ್ಲಿ ಅದಕ್ಕೆ ಶಿಷ್ಯನನ್ನು ಜಾಗೃತಗೊಳಿಸುತ್ತಾರೆ. ಈಗ ಉದಾಹರಣೆಗೆ ನಾವು ಹೇಳಬೇಕು ಅಂದ್ರೆ ಒಂದು ಮಗು ಮಲಗಿರುತ್ತೆ, ಅದಕ್ಕೆ ಬೆಳಿಗ್ಗೆ ಏಳಲಿಕ್ಕೆ ಇಚ್ಛೆ ಇರುತ್ತಾ? ಮಗು ಏಳುವುದೇ ಇಲ್ಲ ಅಲ್ವಾ? 7 ಗಂಟೆ ಆದ್ರೂ ಏಳುದಿಲ್ಲ ಅಲ್ವಾ? ಆದ್ರೆ ತಾಯಿ ಏನ್ ಮಾಡ್ತಾಳೆ? ಮಗುವನ್ನ ಪ್ರೀತಿಯಿಂದ ಅದನ್ನ ಎಬ್ಬಿಸ್ತಾಳೆ. ಏಳು ಹೊತ್ತಾಯ್ತು, ಶಾಲೆಗೆ ಹೋಗ್ಬೇಕು ಅಲ್ವಾ? ಹರೇ ಕೃಷ್ಣ. ಬೆಳಿಗ್ಗೆ ಬೇಗ ಹೇಳ್ಬೇಕು, ಸ್ನಾನ ಮಾಡ್ಬೇಕು, ಆಮೇಲೆ ತಿಂಡಿ ತಿನ್ಕೋಬೇಕು, 7 ಹೊತ್ತಾಯ್ತು ಶಾಲೆಗೆ ಅಂತ ಎಬ್ಬಿಸ್ತಾಳೆ.
ಆದರೆ ಮಗುಗೆ ಹೇಳಲಿಕ್ಕೆ ಇಚ್ಛೆ ಇರುವುದಿಲ್ಲ, ಆದರೆ ತಾಯಿ ಎಬ್ಬಿಸ್ತಾಳೆ. ಸೊ ಹಾಗೆ ಸದ್ಗುರುಗಳು ನಮ್ಮ ಎಲ್ಲರ ಹೃದಯದಲ್ಲಿ ಆ ಪರಮಾತ್ಮ ಇರ್ತಾನೆ, ಅವನು ಸುಪ್ತವಾಗಿರ್ತಾನೆ. ಆ ಸುಪ್ತವಾದ ಈ ಒಂದು ಕೃಷ್ಣ ಪ್ರಜ್ಞೆ ಇರುತ್ತೆ, ಅದನ್ನ ಎಚ್ಚರಗೊಳಿಸುವುದು, ಜಾಗೃತಗೊಳಿಸುವುದು ಮತ್ತು ಭಕ್ತಿ ಸೇವೆಯಲ್ಲಿ ತರಬೇತಿ ಕೊಡ್ತಾರೆ. ಮತ್ತೆ ಕೃಷ್ಣನ ಜೊತೆ ನಮ್ಮನ್ನು ಸಂಪರ್ಕಿಸುತ್ತಾರೆ. ಇದು ಸದ್ಗುರುವಿನ ಕರ್ತವ್ಯ. ಸೊ ಹಾಗಾಗಿ ಯಾರಿಗೆ ಇಂದ್ರಿಯ ತೃಪ್ತಿ ಇದು ನಿರರ್ಥಕವಾದದ್ದು, ಈ ನಿರರ್ಥಕವಾದದ್ದು ಮತ್ತು ಮತ್ತೆ ಮತ್ತೆ ನಮಗೆ ಅದು ಹುಟ್ಟು ಸಾವಿನ ಚಕ್ರದಲ್ಲಿ ಹಾಕಿಕೊಡುತ್ತದೆ, ಇದನ್ನ ಅರ್ಥ ಮಾಡಿಕೊಂಡವರು ಸದ್ಗುರುವಿನ ಬಳಿಗೆ ಹೋಗಬೇಕು. ಅಂದರೆ ಸದ್ಗುರುವಿನ ಬಳಿಗೆ ಹೋಗುವುದು ನಮ್ಮ ಆಧ್ಯಾತ್ಮ ಜೀವನದ ಮೊದಲ ಮೆಟ್ಟಿಲು. ಯಾಕೆಂತಂದ್ರೆ ಗುರುವು ಕೃಷ್ಣನನ್ನು ಕಂಡಿದ್ದಾರೆ, ಗುರುವು ಕೃಷ್ಣನನ್ನು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರು ಗುರುವು ಕೃಷ್ಣನನ್ನು ನಮಗೆ ಕೊಡಬಲ್ಲರು ಅಲ್ವಾ? ಹೌದು ಹೌದು ಮಾತಾಜಿ. ಈಗ ನಮ್ಮ ಲೌಕಿಕ ಸುದ್ದಿ ಟಿವಿಯಲ್ಲಿ ಪ್ರಸಾರ ಮಾಡ್ತಾರೆ ಅಲ್ವಾ, ಕಾಣಿಸ್ತಾರೆ ಅಲ್ವಾ, ತೋರಿಸ್ತಾರೆ, ಮತ್ತೆ ಟಿವಿಯಲ್ಲಿ ಪ್ರಸಾರ ಆಗತ್ತೆ, ಮಾಧ್ಯಮದಲ್ಲಿ ಪ್ರಸಾರ ಆಗತ್ತೆ. ಸದ್ಗುರುಗಳು ಏನು ಮಾಡ್ತಾರೆ ಅಂದ್ರೆ ವೈಕುಂಠದ ಸುದ್ದಿಯನ್ನ ಪ್ರಸಾರ ಮಾಡ್ತಾರೆ, ಆಧ್ಯಾತ್ಮ ಲೋಕದ ಸುದ್ದಿಯನ್ನು ನಮಗೆ ಪ್ರಸಾರ ಮಾಡ್ತಾರೆ. ಸೊ ಹಾಗಾಗಿ ಈ ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ ಅದನ್ನ ಸದ್ಗುರುಗಳು ಕೃಷ್ಣನ ಪುಣ್ಯನಾಮ ಅದನ್ನ ಭಕ್ತನಿಗೆ ಕೊಡ್ತಾರೆ. ಸೊ ಹಾಗಾಗಿ ವ್ಯಕ್ತಿ ಏನ್ ಮಾಡ್ತಾರೆ, ಗುರುವಿನಿಂದ ಆ ಹರಿನಾಮವನ್ನು ಸ್ವೀಕರಿಸ್ತಾನೆ ಮತ್ತು ಸದ್ಗುರುವಿನಿಂದ ಶ್ರೀಮದ್ ಭಾಗವತ ಶ್ರವಣ ಮಾಡ್ತಾನೆ. ಸೊ ಆವಾಗ ನಮಗೆ ಏನಾಗುತ್ತೆ, ಇಂದ್ರಿಯ ಭೋಗ, ಆ ಊಹಾತ್ಮಕ ಚಿಂತನೆ ಇವುಗಳಿಂದ ಮುಕ್ತನಾಗ್ತಾನೆ. ಇಂದ್ರಿಯ ಭೋಗ ಮಾಡೋದು ಇದೆಲ್ಲ ಗೊತ್ತಾಗತ್ತೆ, ಇದರದ್ದ ಅಂದರೆ ಏನು ನಿಷ್ಪ್ರಯೋಜಕ ಇಂದ್ರಿಯ ಭೋಗ ಮಾಡೋದು. ನಾವು ಅದನ್ನು ಮಾಡಲಿಕ್ಕೆ ಈಗ ಮಾನವ ಜನ್ಮವನ್ನು ನಾವು ಪಡ್ಕೊಂಡಿಲ್ಲ. ನಮ್ಮ ಮಾನವ ಜನ್ಮ ಇರುವುದು ಮರಳಿ ದೇವೋತ್ತಮನ ಕಡೆಗೆ ಹೋಗ್ಲಿಕ್ಕೆ ಇರ್ತಕ್ಕಂತಹ ಒಂದು ಸೇವೆ ಮಾಡಲಿಕ್ಕಾಗಿ. ಸೊ ಹಾಗಾಗಿ ಇಲ್ಲಿ ಈ ಎಲ್ಲ ವಿಚಾರಗಳನ್ನ ಶ್ರೀ ರೂಪ ಗೋಸ್ವಾಮಿಯವರು ಯಾಕೆ ತಿಳಿಸ್ತಾರೆ ಅಂತಂದ್ರೆ, ಅವರು ಸದ್ಧರ್ಮವನ್ನ ಪಾಲಿಸ್ಲಿಕ್ಕೆ, ಅದನ್ನ ಸ್ಥಾಪಿಸ್ಲಿಕ್ಕೆ ಬಯಸ್ತಾರೆ. ಈಗ ಸದ್ಧರ್ಮ ಅಂದ್ರೆ ಏನು? ಸದ್ಧರ್ಮ ಅದಕ್ಕೆ ರೂಪ ಗೋಸ್ವಾಮಿಯವರು ಅಂದ್ರೆ ಗೋಸ್ವಾಮಿಯವರು ಅಷ್ಟಕದಲ್ಲಿ ಹೇಳಿದ್ದಾರೆ. ಯಾರು ಅದರಲ್ಲಿ ನಾನಾ ಶಾಸ್ತ್ರ ವಿಚಾರಣೈಕ ನಿಪುಣವು ಸದ್ಧರ್ಮ ಸಂಸ್ಥಾಪಕವು. ಈ ರೂಪ ಗೋಸ್ವಾಮಿಯವರು ಸದ್ಧರ್ಮವನ್ನು ಸ್ಥಾಪಿಸ್ಲಿಕ್ಕೆ ಬರ್ತಾರೆ, ಅದನ್ನು ಬಯಸ್ತಾರೆ. ಯಾಕೆ ಅಂತಂದ್ರೆ ಈ ಸದ್ಧರ್ಮ ಅಂತಂದ್ರೆ ಈಗ ಬೇರೆ ಬೇರೆ ಯುಗ, ಬೇರೆ ಬೇರೆ ಕಲ್ಪಗಳು ಆಗಿದೆ. ಆ ಪ್ರತಿಯೊಂದು ಯುಗದಲ್ಲಿಯೂ ಮನುಗಳು ಬರ್ತಾರೆ. ಮನುಗಳು ಅಂದ್ರೆ ಮಾನವ ಕುಲದ ಒಂದು ಮೂಲ. ಆ ಮನುಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಮಾನವ ಕುಲದ ಉದ್ಧಾರಕ್ಕಾಗಿ ಅನೇಕ ನಿರ್ದೇಶಕ ಗ್ರಂಥಗಳನ್ನು ಬರೆದಿರ್ತಾರೆ. ಸೊ ಹಾಗಾಗಿ ಮಾನವರು ಈಗ ಮಾನವ ಜನ್ಮ ಬಂದಾಗ ನಮ್ಮ ಬದುಕನ್ನು ಸಫಲತೆಯಿಂದ ಮುಕ್ತಾಯ ಮಾಡಬೇಕು ಅಲ್ವಾ? ಹರೇ ಕೃಷ್ಣ. ಹಾಗಿದ್ದಾಗ ನಾವು ಎಲ್ಲ ಅಪೌರುಷೇಯ ಧರ್ಮ ಗ್ರಂಥಗಳನ್ನ, ಅಂತಹ ಧರ್ಮ ಗ್ರಂಥಗಳ ಪ್ರಯೋಜನ ಪಡ್ಕೋಬೇಕು. ಇಲ್ಲಿ ಸದ್ಧರ್ಮ ಅಂತಂದ್ರೆ ಮರಳಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಚರಿಸ್ತಕ್ಕಂಥ ಕರ್ತವ್ಯಗಳು ಅಲ್ಲಿ ಹೇಳಿದೆ. ಸೊ ಅದನ್ನ ಸದ್ಗುರುವು ಇದನ್ನೆಲ್ಲ ಇದನ್ನು ತಿಳಿಸ್ಕೊಡ್ತಾನೆ. ಸೊ ಆದ್ದರಿಂದ ಅದು ಜೀವನದ ಗುರಿ ಭಗವದ್ಧಾಮಕ್ಕೆ ಹೋಗುವುದು, ಭಗವಂತನನ್ನ ಪಡ್ಕೊಳ್ಳೋದು. ಯಾಕೆಂದ್ರೆ ಈ ಭೌತಿಕ ಜಗತ್ತಲ್ಲಿ ಎಲ್ಲವೂ ತಾತ್ಕಾಲಿಕ. ಈ ತಾತ್ಕಾಲಿಕ ಅಸ್ತಿತ್ವಕ್ಕಾಗಿ ನಾವು ಒಳ್ಳೆಯ ಶರೀರ ಪಡ್ಕೊಳ್ಳೋದು, ಕೆಟ್ಟ ಶರೀರ ಪಡ್ಕೊಳ್ಳೋದು, ಮತ್ತೆ ಮತ್ತೆ ಹುಟ್ಟು ಸಾವಿಗೆ ಒಳಗಾಗೋದು, ಇದು ನಮ್ಮ ಗುರಿ ಆಗ್ಬಾರದು ಅಲ್ವಾ? ಅದು ಮೃಗಗಳು ಮಾಡುತ್ತವೆ ಅಲ್ವಾ, ಪ್ರಾಣಿಗಳು ಅದನ್ನು ಮಾಡುತ್ತವೆ ಅಲ್ವಾ? ಹಾಗಾಗಿ ಮಾನವ ಜೀವನಕ್ಕೆ ಬಂದಾಗ ನಾವು ಭಕ್ತಿ ಸೇವೆ ಮಾರ್ಗವನ್ನು ಅನುಸರಿಸಬೇಕು. ಸೊ ಈ ಮಾರ್ಗದಲ್ಲಿ ಈಗ ವ್ಯಕ್ತಿ ಮಾಡ್ತಕ್ಕಂಥ ವಿಚಾರ ಅಂದ್ರೆ ಮೊಟ್ಟ ಮೊದಲನೇದು ಗುರುವನ್ನು ನಾವು ಪಡ್ಕೊಳ್ಬೇಕು. ಸೊ ಗುರುವನ್ನು ನಾವು ಆಶ್ರಯಿಸಬೇಕು. ಸೊ ಗುರುತತ್ವ ಇದು ಬಹಳ ಮುಖ್ಯವಾದದ್ದು. ಗುರುವನ್ನು ಆಶ್ರಯಿಸಬೇಕು ಅಂತಂದ್ರೆ ಆ ಗುರುವನ್ನು ಆಶ್ರಯಿಸಿ ನಾವು ಏನ್ ಮಾಡಬೇಕು ಅಂತ ಹೇಳ್ತಾರೆ ಶ್ರೀಲ ರೂಪ ಗೋಸ್ವಾಮಿ. ಮೊದಲು ಗುರುಪಾದಾಶ್ರಯ. ಗುರುಪಾದಾಶ್ರಯಂ ತಸ್ಮಾತ್
ಕೃಷ್ಣ ದೀಕ್ಷಾದಿ ಶಿಕ್ಷಣಂ ವಿಸೃಂಭೇನ ಗುರೋಃ ಸೇವಾ ಸಾಧು ವರ್ತ್ಮಾನುವರ್ತನಂ ಅಂತಂದ್ರೆ ಗುರುಪಾದಾಶ್ರಯನ್, ಗುರುವನ್ನ ಆಶ್ರಯಿಸಬೇಕು. ಗುರುವನ್ನ ಆಶ್ರಯಿಸಿ ತಸ್ಮಾತ್ ಕುರುಂ ಪಾದಾಶ್ರಯನ್, ಈ ಭೌತಿಕ ಪ್ರಪಂಚ ದುಃಖಾಲಯ, ಇದು ದುಃಖಗಳಿಂದ ನಾವು ಪಾರಾಗಬೇಕು. ಮತ್ತೆ ಈ ಐಹಿಕ ಜೀವನದ ಅಶಾಶ್ವತತೆಯನ್ನ, ಇಂದ್ರಿಯ ಭೋಗದ ನಿರರ್ಥಕತೆಯನ್ನ ಯಾವಾಗ ಅರ್ಥ ಮಾಡ್ಕೊಳ್ತಾನೆ ಆಗ ಗುರುವನ್ನ ಆಶ್ರಯಿಸಬೇಕು. ಗುರುವನ್ನ ಆಶ್ರಯಿಸಿ ಏನ್ ಮಾಡಬೇಕು? ಕೃಷ್ಣ ದೀಕ್ಷಾದಿ ಶಿಕ್ಷಣಂ ಅಂದರೆ ಏನ್ ಮಾಡಬೇಕು? ಗುರುವಿನ ವಿಶೃಂಭೇಣ ಗುರೋಹೋ ಸೇವಾ, ಗುರುವಿನ ಸೇವೆಯನ್ನು ಮಾಡಬೇಕು. ಸಾಧು ವರ್ತ್ಮ ಅನುವರ್ತನಂ, ಈ ವಿಚಾರಗಳನ್ನ ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಹೇಳ್ತಾರೆ. ಅದನ್ನೇ ಅಂದರೆ ದೀಕ್ಷೆ ಪಡೆದು ಭಕ್ತಿ ಸೇವೆಯನ್ನು ಹೇಗೆ ಸೇವೆ ಸಲ್ಲಿಸಿಕೊಳ್ಳಬೇಕೆಂಬುದರ ಬಗ್ಗೆ ಅವರಿಂದ ತಿಳಿದುಕೊಳ್ಳಬೇಕು. ಈ ವಿಚಾರ ಅಂದರೆ ಇಲ್ಲಿ ದೀಕ್ಷಾ ವಿಚಾರ. ಈಗ ದೀಕ್ಷಾ ಅಂತಂದ್ರೆ ಗುರುವಿನಿಂದ ಶಿಷ್ಯತ್ವವನ್ನು ಪಡ್ಕೊಳ್ಳೋದು. ಹಾಗಾಗಿ ಇಲ್ಲಿ ಶಿಕ್ಷಾ ಸಂಪ್ರದಾಯ ಈ ಒಂದು ನಮ್ಮ ಪರಂಪರೆ. ಸೊ ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅದನ್ನು ತೋರಿಸಿಕೊಟ್ಟಿದ್ದಾರೆ. ರೂಪ ಗೋಸ್ವಾಮಿಯವರಿಗೆ, ಸನಾತನ ಗೋಸ್ವಾಮಿಯವರಿಗೆ ದೀಕ್ಷೆ ಕೊಟ್ಟಿದ್ದಾರೆ. ಅಂದರೆ ಹೇಗೆ ಅಂತಂದರೆ ಆ ರೂಪ ಗೋಸ್ವಾಮಿಯವರು, ಸನಾತನ ಗೋಸ್ವಾಮಿಯವರು ಅವರು ಮ್ಲೇಚ್ಛರ ಕೆಳಗೆ ಕೆಲಸ ಮಾಡ್ತಾ ಇದ್ದಿದ್ರು. ಅವರು ಬ್ರಾಹ್ಮಣದಲ್ಲಿ ಹುಟ್ಟಿದರೂ ಕೂಡ ಮ್ಲೇಚ್ಛರ ಕಡೆಗೆ ಕೆಲಸ ಮಾಡಿದ್ರಿಂದ ಅವರು ಬ್ರಾಹ್ಮಣ ಸಮಾಜದಿಂದ ಉಚ್ಚಾಟನೆ ಮಾಡಲ್ಪಟ್ಟಿದ್ದರು. ಆ ಸಮಯದಲ್ಲಿ ಅವರು ತುಂಬ ಒಂದು ನಮ್ರತೆಯಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಅವರು ಪತ್ರ ಬರೀತಾರೆ. ಈಗ ನಾವು ಮ್ಲೇಚ್ಛರ ಸೇವೆ ಮಾಡ್ತಾ ಇದ್ದೇವೆ, ನಾವು ಹೇಗೆ ಬಿಡುಗಡೆ ಪಡೆಯುವುದು? ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ. ಸೊ ಅವರು ಇವರ ಪ್ರಾಮಾಣಿಕತೆ ನೋಡಿ ಅವರಿಗೆ ದೀಕ್ಷೆ ಕೊಡ್ತಾರೆ. ರಾಮಕೇಳಿ ಗ್ರಾಮದಲ್ಲಿ ಮೊಟ್ಟ ಮೊದಲು ಅವರು ಅವರನ್ನು ಭೇಟಿ ಮಾಡ್ತಾರೆ. ಆಮೇಲೆ ಅವರಿಬ್ಬರು ಕೂಡ ಇದಾಗ್ತಾರೆ. ಅಂದರೆ ತಮ್ಮ ನವಾಬ್ ಹುಸೇನ್ನ ಒಂದು ಮಂತ್ರಿ ಮಂಡಲದಲ್ಲಿ ಅವರು ಮುಖ್ಯಮಂತ್ರಿ, ಅವರು ಮತ್ತೆ ಹಣಕಾಸು ಮಂತ್ರಿ ಆಗಿರ್ತಾರೆ. ಸೊ ಪ್ರೈಮ್ ಮಿನಿಸ್ಟರ್ ಮತ್ತು ಹಣಕಾಸು ಮಂತ್ರಿ ಆಗಿರ್ತಾರೆ. ಅವರು ತಮ್ಮ ಮಂತ್ರಿ ಪದವಿಯನ್ನು ಬಿಟ್ಕೊಡ್ತಾರೆ. ಮತ್ತೆ ತಮ್ಮ ಜೀವನವನ್ನ ಚೈತನ್ಯ ಮಹಾಪ್ರಭುಗಳಿಗೆ ಸಮರ್ಪಣೆ ಮಾಡ್ತಾರೆ. ಸೊ ಆ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಎಲ್ಲವುದನ್ನು ಕೂಡ ಏನು ಮಾಡಬೇಕು, ಹೇಗೆ ಎಲ್ಲ ಅದನ್ನು ತಿಳಿಸ್ಕೊಡ್ತಾರೆ ಮತ್ತು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ವೃಂದಾವನದ ಒಂದು ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ, ಆಮೇಲೆ ಇಲ್ಲಿ ಭಕ್ತಿ ಸಾಹಿತ್ಯಗಳನ್ನು ಬರೆಯುವುದು, ಕೃಷ್ಣ ಪ್ರಜ್ಞಾ ಪ್ರಸಾರ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾಗ್ತಾರೆ ಅವರು. ಸೊ ಹಾಗಾಗಿ ಇಲ್ಲಿ ದೀಕ್ಷಾ ಅಂದರೆ ದೀಕ್ಷಾ ಅನ್ನೋದು ಎರಡನೆಯ ವಿಚಾರ. ದೀಕ್ಷಾ ಅಂತಂದರೆ ಇಲ್ಲಿ ಗುರುವಿನಿಂದ ಆ ಒಂದು ಉಪದೇಶವನ್ನು ಸ್ವೀಕಾರ ಮಾಡೋದು. ಅದರಲ್ಲಿ ಒಂದು ಫೈರ್ ಸ್ಯಾಕ್ರಿಫೈಸ್ ಅಂದರೆ ಅಗ್ನಿ ಯಜ್ಞ ಇರುತ್ತೆ. ಸೊ ಅದರ ಮುಂದೆ ನಾವು ದೀಕ್ಷಾ ವಿಧಿಗಳನ್ನು ಮಾಡ್ತೇವೆ ಅದನ್ನು ಅಂತ ಹೇಳ್ಕೊಂಡು ವೋವ್ಸ್ ಅಂದರೆ ಅದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ನಾವು ಅದಕ್ಕೆ ಏನು ಹೇಳ್ತಾರೆ, ವ್ರತವನ್ನು ಮಾಡುತ್ತೇವೆ ಅಂತ ನಾವು ಮಾತು ಕೊಡೋದು. ವೋವ್ಸ್ ಅಂದ್ರೆ ಏನು? ಹರೇ ಕೃಷ್ಣ. ಪ್ರತಿಜ್ಞೆ, ಪ್ರಮಾಣ. ಥ್ಯಾಂಕ್ ಯು, ಹರೇ ಕೃಷ್ಣ, ಧನ್ಯವಾದಗಳು. ಸೊ ಪ್ರತಿಜ್ಞೆ ಅದನ್ನು ಮಾಡ್ತೇವೆ. ವೋವ್ಸ್ ಪ್ರತಿಜ್ಞೆ ತಗೊಳ್ಳೋದು ಗುರುವಿನ ಮುಂದೆ. ಆ ಗುರುವು ಏನು 16 ಸುತ್ತ ನಾನು ಜಪ ಮಾಡ್ತೇನೆ, ನಾನು ಈ ಒಂದು 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡ್ತಾನೆ. ಆಮೇಲೆ ಗುರುವು ಹರಿನಾಮ ದೀಕ್ಷೆಯನ್ನು ಕೊಡ್ತಾರೆ. ಸೊ ಇದು ದೀಕ್ಷಾ ವಿಧಾನ. ಆಮೇಲೆ ದೀಕ್ಷಾ ವಿಧಾನದ ನಂತರ ಅವರು ಮತ್ತೆ ಎರಡನೆಯ ದೀಕ್ಷೆಯನ್ನು ಕೂಡ ಬ್ರಾಹ್ಮಣ ದೀಕ್ಷೆಯನ್ನು ಕೊಡ್ತಾರೆ. ಸೊ ಅಂದರೆ ಈಗ ಈ ದೀಕ್ಷೆಯನ್ನು ತಗೊಳ್ಳೋದು ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ದೀಕ್ಷೆಯನ್ನು ತಗೊಳ್ಳೋದು ಅಂತಂದರೆ ಈಗ ನಾವು ಮಕ್ಕಳನ್ನು ಅಂದರೆ ಕಾಲೇಜಿಗೆ ಸೇರಿಸ್ತೇವೆ, ವಿಶ್ವವಿದ್ಯಾನಿಲಯಕ್ಕೆ ಅಲ್ವಾ, ಒಂದು ಯೂನಿವರ್ಸಿಟಿಗೆ ಒಂದು ಕಾಲೇಜ್ ಅಫಿಲಿಯೇಟ್ ಆಗಿರುತ್ತೆ, ಒಳ್ಳೆ ಕಾಲೇಜ್, ಅಲ್ಲಿಗೆ ನಾವು ಸೇರಿಸ್ತೇವೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಒಳ್ಳೆಯ ವಿದ್ಯಾಭ್ಯಾಸ ತಗೊಳ್ಳಿ ಅಂತ. ಅಂದರೆ ಯೂನಿವರ್ಸಿಟಿನಲ್ಲಿ ಅನೇಕ ಟೀಚರ್ಸ್ ಇರ್ತಾರೆ, ಅಂದರೆ ಅಲ್ಲಿ ಅವರು ಪ್ರೊಫೆಸರ್ಸ್ ಇರ್ತಾರೆ, ಅವರು ನಮಗೆ ಶಿಕ್ಷಣ ಕೊಡ್ತಾರೆ. ಹಾಗೆ ಇಲ್ಲಿ ಇಸ್ಕಾನ್ನಲ್ಲೂ ಕೂಡ ಗುರುವಿನ ದೀಕ್ಷಾ, ಗುರುವು ನಮಗ ಮುಖ್ಯವಾದ ಇದನ್ನ ಪರಂಪರೆಗೆ ಕನೆಕ್ಟ್ ಮಾಡ್ತಾರೆ. ಈ ಪರಂಪರೆಗೆ ಕನೆಕ್ಟ್ ಮಾಡೋದು ಅಂತಂದ್ರೆ ನಾವು ಈ ಎಲೆಕ್ಟ್ರಿಕ್ ವೈರನ್ನ ಪ್ಲಗ್ಗಿಗೆ ಕನೆಕ್ಟ್ ಮಾಡಿದಾಗೆ, ಅಂದರೆ ನಮಗೆ ಅಲ್ಲಿ ಸಂಪ್ರದಾಯದಿಂದ ನಮಗೆ ಆ ಒಂದು ಮರ್ಸಿ,
ಆ ಸಂಪ್ರದಾಯದಿಂದ ಒಂದು ಅನುಗ್ರಹ ಸಿಕ್ಕತ್ತೆ. ಆಗ ಈಗ ನಾವು ಮೊಬೈಲ್ ಚಾರ್ಜ್ ಮಾಡಬೇಕು ಅಂತ ಇಟ್ಕೊಳ್ಳಿ, ನಾವು ಪ್ಲಗ್ಗಿಗೆ ಚಾರ್ಜ್ ಮಾಡ್ತೇವೆ ಅಲ್ವಾ ಹರೇ ಕೃಷ್ಣ, ಪ್ಲಗ್ಗಿಗೆ ಹೌದು. ಅದನ್ನ ಹಾಕ್ತೇವೆ. ಅದೇ ರೀತಿ ನಾವು ಸಂಪ್ರದಾಯಕ್ಕೆ ಕನೆಕ್ಟ್ ಮಾಡ್ತಾರೆ ಗುರು. ಸೊ ಸಂಪ್ರದಾಯಕ್ಕೆ ಕನೆಕ್ಟ್ ಮಾಡ್ತಾರೆ, ಕೃಷ್ಣನಿಗನ್ನ ಸಂಪರ್ಕಿಸುತ್ತಾರೆ. ಸೊ ಅದೇ ತರಹ ಈಗ ಹೇಗೆ ಕೇಳಿದೆ, ಯೂನಿವರ್ಸಿಟಿನಲ್ಲಿ ಅನೇಕ ಟೀಚರ್ಸ್ ಇರುತ್ತಾರೆ ಅಲ್ವಾ, ಅನೇಕ ಹೌದು. ಪ್ರೊಫೆಸರ್ಸ್ ಇರುತ್ತಾರೆ. ಎಲ್ಲರಿಂದನೂ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ ಅಲ್ವಾ. ಹೌದು ಮಾತಾಜಿ. ಅವರೆಲ್ಲರೂ ಕೂಡ ಅದೇ ರೀತಿ ಇಲ್ಲಿ ದೀಕ್ಷೆ ಪಡೆದ್ಮೇಲೆ ಆಮೇಲೆ ಸಂಪ್ರದಾಯದಲ್ಲಿ ಅನೇಕ ಆಚಾರ್ಯರುಗಳು, ಹಿಂದಿನ ಆಚಾರ್ಯರುಗಳು ಇರ್ತಾರೆ. ಸೊ ಅದನ್ನ ಇಲ್ಲಿ ನೋಡಿ, ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಉದ್ದಾಮ ಆಚಾರ್ಯರ ಹೆಜ್ಜೆಗಳನ್ನು ನಡೆಯಬೇಕು. ಅದಕ್ಕಿಂತ ಮುಂಚೆ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು. ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಿನಃ ತತ್ವದರ್ಶಿನಃ ಅಂತಂದ್ರೆ ಮುಖ್ಯವಾದದ್ದು ತದ್ವಿಧಿ ಪ್ರಣಿಪಾತೇನ ಅಂದ್ರೆ ಆ ಗುರುವಿನ ಪಾದಗಳಿಗೆ ಶರಣಾಗತ ಆಗಬೇಕು, ಸಂಪೂರ್ಣವಾಗಿ ಶರಣಾಗತ ಆದ ಮೇಲೆ ನಾವು ಗುರುವಿನ ಆಜ್ಞೆಯನ್ನು ಪರಿಪಾಲಿಸಬೇಕು. ಗುರು ಏನ್ ಹೇಳ್ತಾನೆ ಅದನ್ನ ನಾವು ಮಾಡಿಸ್ಬೇಕು. ಆಮೇಲೆ ಆ ಗುರುವಿನ ಆಜ್ಞೆ ಪರಿಪಾಲಿಸಿದಾಗ ಗುರುವಿಗೆ ಗೊತ್ತಾಗತ್ತೆ ಏನಂತ, ಈ ಶಿಷ್ಯ ಎಷ್ಟು ಅಂದ್ರೆ ಪ್ರಾಮಾಣಿಕನಿದ್ದಾನೆ, ಅವನಿಗೆ ಪ್ರಾಮಾಣಿಕವಾಗಿ ಹಂಬಲ ಇದೆ ಅಂತ ಗೊತ್ತಾಗತ್ತೆ. ಸೊ ಅವಾಗ ಅವನು ಏನ್ ಮಾಡ್ತಾನೆ, ಆಗ ಅವರಿಗೆ ಶಿಷ್ಯನ ಗಂಭೀರತೆಯನ್ನು ಪರಿಗಣಿಸಿ ಅವರಿಗೆ ಇದನ್ನು ಕೊಡ್ತಾರೆ, ಅಂದ್ರೆ ಅವರು ಜ್ಞಾನವನ್ನು ಕೊಡ್ತಾರೆ. ಸೊ ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು. ಸೊ ಆಮೇಲೆ ಗುರುವಿನ ಮಾರ್ಗದರ್ಶನದಲ್ಲಿ ಉದ್ದಾಮ ಬೋಧಕರ ಅಥವಾ ಆಚಾರ್ಯರ ಹೆಜ್ಜೆಗಳನ್ನು ಅನುಸರಿಸಬೇಕು. ಅಂದ್ರೆ ಸಾಧು ವರ್ತ್ಮ ಅನುವರ್ತನಂ, ಅಂದರೆ ಹಿಂದೆ ನಡೆದಿರ್ತಕ್ಕಂಥ ಹಿಂದಿನ ಆಚಾರ್ಯರುಗಳು ನಡೆದ ದಾರಿಯನ್ನು ನಾವು ಮಾಡಬೇಕು, ಅನುಕರಣೆ ಮಾಡಬಾರ್ದು, ಅನುಸರಣೆ ಮಾಡಬೇಕು. ಸೊ ಈಗ ಈ ರೀತಿಯಾಗಿ ನಾವು ಈ ದೀಕ್ಷೆಯಿಂದ ಪಡೆದ ನಂತರ ಅಂದ್ರೆ ಗುರು ಸಾಧು ಶಾಸ್ತ್ರ, ಗುರುವಿನಿಂದ ಸಾಧು ಅಂದರೆ ಹಿಂದಿನ ಆಚಾರ್ಯರುಗಳು, ಆಮೇಲೆ ಸಂಸ್ಥೆಯಲ್ಲಿ ಅನೇಕ ಹಿರಿಯ ಸಾಧುಗಳು, ವೈಷ್ಣವರು ಮತ್ತು ಅವರ ಶಿಕ್ಷಾ ಗುರುಗಳು, ಅವರೆಲ್ಲರಿಂದನೂ ಕೂಡ ನಾವು ಕಲಿತ್ಕೊಳ್ಳಬೇಕು. ಸೊ ಆವಾಗ ಅಂದ್ರೆ ಯಾಕೆ ಕೇಳಿದ್ರೆ ಸೀನಿಯರ್ ಡಿವೋಟೀಸು ಮತ್ತೆ ಟೆಂಪಲ್ ಅಥಾರಿಟೀಸು ಅವರೆಲ್ಲರಿಂದನೂ ಕೂಡ ನಾವು ತಿಳ್ಕೊಳ್ಬೇಕು ಈ ಕೃಷ್ಣ ಪ್ರಜ್ಞೆ ವಿಚಾರವನ್ನ. ಮತ್ತೆ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆ ಹೇಗೆ ಸಾಧಿಸುವುದು ಎಂಬುದನ್ನು ಗುರುಗಳಿಂದ ತಿಳಿದುಕೊಳ್ಬೇಕು. ಅದಕ್ಕೆ ಸದ್ಧರ್ಮ ಪೃಚ್ಛ ಅಂತ, ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಮುಂದುವರಿಯುವುದು, ಇದು ಇನ್ಕ್ವಿಸಿಟಿವ್, ನಾವು ಅಂದ್ರೆ ಒಂದು ಜಿಜ್ಞಾಸೆ ನಾವು ತಿಳ್ಕೊಳ್ಬೇಕು ಗುರುಗಳಿಂದ. ಯಾಕೆಂದ್ರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಪರಿಪ್ರಶ್ನೇನ ಅಂತ ಹೇಳ್ತಾರೆ, ಸೇವೆ ಮಾಡಬೇಕು ಗುರುವನ್ನ. ಆಮೇಲೆ ಪರಿಪ್ರಶ್ನೇನ, ಪ್ರಶ್ನೆಗಳನ್ನು ಕೇಳಬೇಕು. ಎಂತಹ ಪ್ರಶ್ನೆಗಳನ್ನು ಕೇಳಬೇಕು ಅಂತಂದ್ರೆ, ನಾವು ಭಕ್ತಿಯಲ್ಲಿ ಮುಂದುವರಿಯುವುದು ಹೇಗೆ ಅಂತ ಪ್ರಶ್ನೆಗಳನ್ನು ಕೇಳಬೇಕು. ಅದು ಬಿಟ್ಟು ಲೌಕಿಕವಾದ ಸಮಸ್ಯೆಗಳ ಬಗ್ಗೆ, ಈ ವಿಚಾರಗಳ ಬಗ್ಗೆ ಕೇಳಬಾರ್ದು, ಅಸಂಬದ್ಧವಾದ ವಿಚಾರಗಳನ್ನು ಕೇಳಬಾರ್ದು, ಕುರುಡು ನಂಬಿಕೆಯನ್ನು ಮಾಡಬಾರ್ದು. ಸೊ ಯಾವಾಗ ನಮಗೆ ತಿಳ್ಕೊಳ್ಬೇಕು ಪ್ರಶ್ನೆ ಇರುತ್ತೆ, ಅದನ್ನ ನಾವು ಗುರುವಿನ ಹತ್ರ ಕೇಳಿ ಪರಿಹಾರ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಶಿಷ್ಯ ಯಾಕೆ ಕೇಳಬೇಕು ಅಂದ್ರೆ, ಸದ್ಗುರು ಹೇಳಿದರೆ ತನ್ನ ಪ್ರಾಣ, ತನ್ನ ಆತ್ಮ, ತನ್ನ ಆರಾಧ್ಯ ದೈವ, ಸೊ ಅದನ್ನ ಹೀಗೆಂದು ಗುರುವನ್ನು ಶಿಷ್ಯ ಅಂಗೀಕರಿಸಬೇಕು. ಗುರುಗಳು ಶಿಷ್ಯರಿಗೆ ಆತ್ಮ ಅಥವಾ ನಿಜ ಪ್ರಾಣ ಎಂಬ ಒಂದು ಪರಿಗಣನೆ ಇರಬೇಕು. ಸೊ ಹಾಗಾಗಿ ಜೀವ ಗೋಸ್ವಾಮಿ ಏನೇನು ಹೇಳ್ತಾರೆ, ಸದ್ಗುರುಗಳಿಂದ ದೀಕ್ಷೆಯನ್ನು ಪಡೆದ ಮೇಲೆ ವ್ಯಕ್ತಿಯ ನಿಜವಾದ ಜೀವನ ಪ್ರಾರಂಭ ಆಗತ್ತೆ. ಸೊ ಹಾಗಾಗಿ ನಮ್ಮ ಹೇಗೆ ನಿಜವಾದ ಆಧ್ಯಾತ್ಮ ಜೀವನ ಪ್ರಾರಂಭ ಆಗತ್ತೆ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ರಾತ್ರಿನಲ್ಲಿ ಕನಸು ಕಾಣ್ತಾನೆ, ಅದ್ಭುತ ಘಟನೆಗಳನ್ನ ಅವನು ಕನಸಿನಲ್ಲಿ ಅನುಭವಿಸುತ್ತಾನೆ ಅಂತ ತಿಳ್ಕೊಳ್ಳೋಣ. ಆದರೆ ಅವನ ಜೀವನ ಪ್ರಾರಂಭವಾಗೋದು ಎಚ್ಚರವಾದ ಮೇಲೆ ಅಲ್ವಾ ಹರೇ ಕೃಷ್ಣ? ಹೌದು ಮಾತಾಜಿ. ಅದೇ ರೀತಿಯಾಗಿ ಇಲ್ಲಿ ಈ ಭೌತಿಕ ಪ್ರಪಂಚವನ್ನ ನಾವು ಈ ಒಂದು ಕನಸಿಗೆ ಹೋಲಿಸಬಹುದು.
ಅದು ಹಾಗಾಗಿ ನಿಜವಾದ ಜೀವನ ಅದು ಆ ಆ ಎಚ್ಚರವಾದದ್ದು. ಎಚ್ಚರ ಮಾಡೋದು ಅಂದರೆ ನಾವು ಆಧ್ಯಾತ್ಮಿಕವಾಗಿ ಎಚ್ಚೆತ್ತುಕೊಳ್ಳಬೇಕು. ಸೊ ಹಾಗಾಗಿ ನಿಜವಾಗಿ ಆ ಜೀವನ, ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗುವುದು ಗುರುಗಳ ಇಂದ ಶಿಷ್ಯತ್ವವನ್ನು ಪಡೆದಾಗ. ಗುರುಗಳು ಶಿಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಎಚ್ಚರಿಸುತ್ತಾರೆ. ಹೀಗಾಗಿ ಅವರು ಮತ್ತೊಂದು ಜನ್ಮವನ್ನು ಕೊಡ್ತಾರೆ. ದ್ವಿಜ ಆಗ್ತಾನೆ. ಅಂದರೆ ಯಾವಾಗ ಬ್ರಾಹ್ಮಣ ದೀಕ್ಷೆಯನ್ನು ತೆಗೆದುಕೊಳ್ತಾನೆ ದ್ವಿಜ. ಸೊ ಆದ್ದರಿಂದ ನಿಜವಾದ ಶಿಷ್ಯ ತನ್ನ ಗುರುಗಳಿಂದ ತನ್ನ ಗುರುಗಳೇ ತನ್ನ ಜೀವನದ ಮೂಲಾಧಾರ ಅಂತ ತಿಳ್ಕೊಳ್ತಾನೆ. ಯಾಕೆಂದರೆ ಈ ಭೌತಿಕ ಪ್ರಪಂಚದಿಂದ ಭಗವಂತನ ಕಡೆ ಹೋಗ್ಲಿಕ್ಕೆ ಆ ಮಾರ್ಗವನ್ನು ತೋರಿಸುವುದು ಗುರುವಿನ ಕರ್ತವ್ಯ ಅದು. ಸೊ ಹಾಗಾಗಿ ಇಲ್ಲಿ ಸದ್ಧರ್ಮ ಪೃಚ್ಛ ನಾವೇನು ಮಾಡಬೇಕು ಅಂತ ನಾವು ಗುರು ಹತ್ರ ಕೇಳಬೇಕು. ಇಲ್ಲಿ ನಾವು ಧೃತರಾಷ್ಟ್ರನು ಕೂಡ ಒಂದು ಪ್ರಶ್ನೆ ಕೇಳ್ತಾನೆ ಅಲ್ವಾ ಸಂಜಯನ ಹತ್ರ. ಕಿಮ್ಮ ಕುರುವತ ಸಂಜಯ, ಆ ಯುದ್ಧ ಭೂಮಿಯಲ್ಲಿ ಇದ್ದ ನನ್ನ ಮಕ್ಕಳು ಕೌರವರು ಮತ್ತು ಪಾಂಡವರು ಏನು ಮಾಡಿದರು ಅಂತ ಪ್ರಶ್ನೆ ಕೇಳ್ತಾರೆ. ಎಲ್ಲರೂ ಕೇಳ್ತಾರೆ, ಕುತೂಹಲದಿಂದ ಕೇಳಿದ. ಆದರೆ ಆ ಪ್ರಶ್ನೆಯಿಂದ ಏನಾದರೂ ಅವನಿಗೆ ಆತ್ಮ ಪರಿವರ್ತನೆ ಆಯ್ತಾ? ಹರೇ ಕೃಷ್ಣ. ಹೃದಯ ಪರಿವರ್ತನೆ ಆಯ್ತಾ? ಹೃದಯ ಪರಿವರ್ತನೆ ಆಗಿಲ್ಲ. ಯಾಕೆಂದರೆ ಅವನು ತಮೋ ಗುಣದಲ್ಲಿದ್ದ ಮತ್ತು ಅವನು ಭೌತಿಕದ ಬಗ್ಗೆ ಅವನು ಕೇಳಿದ್ದ ಅಲ್ವಾ? ಕೇಳಿದ. ಆದರೆ ಅರ್ಜುನನು ಗೊಂದಲದಲ್ಲಿದ್ದ ಯುದ್ಧ ಭೂಮಿಯಲ್ಲಿ. ಅದನ್ನ ಹೇಳ್ತಾನೆ, ಕಾರ್ಪಣ್ಯ ದೋಷೋಪಾತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ಛಯನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂತ ಹೇಳಿದೆ. ಅಂದರೆ ಓ ಕೃಷ್ಣ, ನಾನೀಗ ಧರ್ಮ ಸಮ್ಮೂಢ ಚೇತಾಃ, ನಾನು ನನ್ನ ಕರ್ತವ್ಯದ ಗೊಂದಲದಲ್ಲಿ ಇದ್ದೇನೆ. ಪೃಚ್ಛಾಮಿ ತ್ವಾಂ, ನಾನು ನಿನ್ನನ್ನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾಕೆ? ನಾನು ನಿನ್ನ ಒಂದು ಶಿಷ್ಯಸ್ತೆ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಾನು ನಿನ್ನ ಶಿಷ್ಯನಾಗಿದ್ದೇನೆ. ಮೊದಲು ಅಲ್ಲಿಯವರೆಗೆ ಅರ್ಜುನ ಕೃಷ್ಣನ ಸಖನಾಗಿದ್ದ. ಈಗ ಅರ್ಜುನ ಅವನು ಸಖ್ಯಭಾವದಿಂದ ಅವನು ಶಿಷ್ಯ ಭಾವಕ್ಕೆ ಬಂದಿದ್ದಾನೆ. ನಾನು ನಿನಗೀಗ ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನನ್ನ ಎದುರಿಗೆ ಯಾರಿದ್ದಾರೆ? ನನ್ನ ಬಂಧುಗಳು ಇದ್ದಾರೆ, ನನ್ನ ಗುರು ಇದ್ದಾರೆ, ದ್ರೋಣಾಚಾರ್ಯರು, ಆಮೇಲೆ ಒಂದು ಭೀಷ್ಮಾಚಾರ್ಯರು, ಅಜ್ಜ, ಮತ್ತೆ ಬಂಧುಗಳು, ಅವರೆಲ್ಲ ಶತ್ರುಗಳ ಆ ಒಂದು ಪಕ್ಷದಲ್ಲಿದ್ದಾರೆ. ನಾನು ಅವ್ರನ್ನ ಹೇಗೆ ಕೊಲ್ಲಲಿ? ನಾನೀಗ ನನ್ನ ಕರ್ತವ್ಯ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳ್ತಾನೆ. ನಾನೀಗ ಶಿಷ್ಯತ್ವವನ್ನು ನಿನ್ನ ಸ್ವೀಕಾರ ಮಾಡಿದ್ದೇನೆ. ಶಿಷ್ಯಸ್ಥೆ ಶಾಧಿಮಾಂ ತ್ವಾಂ ಪ್ರಪನ್ನಂ. ಆಮೇಲೆ ಯಚ್ಛ್ರೇಯ ಶ್ರೇಯ ನಿಶ್ಚಿತಂ ಬ್ರೂಹಿ, ನನಗೆ ಯಾವುದು ಶ್ರೇಯಸ್ಕರವಾದದ್ದು. ಇಲ್ಲಿ ನಾವು ಶ್ರೇಯಸ್ಸು ಮತ್ತು ಪ್ರೇಯಸ್ ಅಂದರೆ ಏನು ಅಂತ ತಿಳ್ಕೊಂಡು, ಶ್ರೇಯಸ್ ಅಂದರೆ ಅದು ಅಂತಿಮ ಒಳ್ಳೆಯದಾಗೋದು. ಅಂತಂದರೆ ಈಗ ಭಕ್ತಿ ಸೇವೆ ಅಂತಿಮವಾಗಿ ಒಳ್ಳೆಯದಾಗೋದು. ಪ್ರೇಯಸ್ ಅಂತಂದ್ರೆ ಈಗ ಭೌತಿಕದಲ್ಲಿ ಹಾಗೆ ಸದ್ಯದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಕೇಳ್ತಾನೆ. ಆಮೇಲೆ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸ್ತಾನೆ ಶ್ರೀಕೃಷ್ಣ. ಆ ಭಗವದ್ಗೀತೆಯನ್ನು ಕೇಳಿದ ಮೇಲೆ ನಷ್ಟಮೋಹೋ ಸ್ಮೃತಿರ್ಲಬ್ಧ, ನನ್ನ ಮೋಹ ಎಲ್ಲ ನಾಶ ಆಯಿತು ಕೃಷ್ಣ. ಕರಿಷ್ಯೆ ವಚನಂ ತವ, ಅವನ ಹೃದಯ ಪರಿವರ್ತನೆ ಆಯಿತು. ನೀನು ಹೇಳಿದಾಗ ನಾನು ಕೇಳ್ತೇನೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಯಾವಾಗ ನಮಗೆ ಏನು ಪ್ರಶ್ನೆಗಳು ಬರುತ್ತೆ ಅದನ್ನು ನಾವು ಪ್ರಶ್ನೆಗಳನ್ನು ಗುರುವಿನಿಂದ ಪ್ರಶ್ನೆಗಳನ್ನು ಕೇಳಬೇಕು. ಸದ್ಧರ್ಮ ಪೃಚ್ಛ ಕೇಳಬೇಕು. ಕೇಳಿ ನಾವು ಪರಿಹಾರ ಮಾಡಬೇಕು. ಶ್ರೀಕೃಷ್ಣನ ತೃಪ್ತ್ಯರ್ಥವಾಗಿ ಪ್ರಾಪಂಚಿಕವಾದ ಏನನ್ನಾದರೂ ತೊರೆಯಲು ವ್ಯಕ್ತಿ ಸಿದ್ಧನಾಗಿರಬೇಕು. ಯಾಕೆಂತಂದರೆ ನಾವೀಗ ಭೌತಿಕ ಪ್ರಪಂಚದಲ್ಲಿ ಇದ್ದೇವೆ, ನಾವು ಭೌತಿಕ ಜೀವನ ನಡೆಸ್ತಾ ಇದ್ದೇವೆ. ಸೊ ನಮ್ಮ ಹೃದಯದಲ್ಲಿ ಎಲ್ಲ ಭೌತಿಕ ವಿಚಾರಗಳೇ ತುಂಬಿ ಹೋಗಿದೆ ಅಲ್ವಾ? ಭೌತಿಕ ವಿಚಾರಗಳು ಹೋದಾಗ ಗಾರ್ಬೇಜ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದೇವೆ. ಅಲ್ಲಿ ಕೃಷ್ಣನಿಗೆ ಹೇಗೆ ಜಾಗ? ಕೃಷ್ಣನಿಗೆ ಜಾಗ ಇಲ್ಲ ಅಲ್ವಾ? ಭೌತಿಕ ವಿಚಾರಗಳೇ ಹೃದಯದಲ್ಲಿ ತುಂಬಿ ಹೋದಾಗ ಕೃಷ್ಣನಿಗೆ ಜಾಗ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗಾಗಿ ನಮಗೆ ಪ್ರಾಪಂಚಿಕವಾದದ್ದನ್ನ ಕೃಷ್ಣನ ತೃಪ್ತ್ಯರ್ಥವಾಗಿ ನಾವು ತ್ಯಾಗ ಮಾಡಬೇಕು. ಜಾಗ ಖಾಲಿಯಾಗತ್ತೆ, ಆಗ ನಮ್ಮ ಹೃದಯದಲ್ಲಿ ಕೃಷ್ಣ ಬಂದು ನೆಲೆಸುತ್ತಾನೆ. ಸೊ ಹಾಗಾಗಿ ಈ ಐಕ್ಯದ ಕೊಳೆಯನ್ನು ಅವನು ತೆಗಿತಾನೆ.
ಮತ್ತು ನಮ್ಮನ್ನು ನಾವು ಆಕರ್ಷಿಸುತ್ತಾನೆ. ಹಾಗಾಗಿ ನಮ್ಮ ಹೃದಯದಲ್ಲಿ ಕೃಷ್ಣನ ಬಗ್ಗೆ ಯಾವಾಗ ಪೂರ್ತಿ ಆಕರ್ಷಣೆ ಆಗತ್ತೋ ಆವಾಗ ನಾವು ಭಗವದ್ಧಾಮಕ್ಕೆ ಹೋಗ್ಬೋದು. ಅದು 100% ಕೃಷ್ಣ ಕಾನ್ಶಿಯಸ್. ಸೊ ಹಾಗಾಗಿ ಕೃಷ್ಣನಿಗಾಗಿ ತ್ಯಾಗ, 4 ನಿಯಂತ್ರಕ ತತ್ವಗಳ ಪಾಲನೆ. ಆಮೇಲೆ ಇಲ್ಲಿ ನೋಡಿ, ಭರತ ಮಹಾರಾಜ ಕೃಷ್ಣನಿಗಾಗಿ ತನ್ನ ಎಲ್ಲ ರಾಜ್ಯ, ತನ್ನ ಅಂದರೆ ತಾರುಣ್ಯದಲ್ಲಿಯೇ ತನ್ನ ತುಂಬ ಸುಂದರವಾದ ಹೆಂಡತಿ, ಮುದ್ದಾದ ಮಕ್ಕಳು, ಆ ಎಲ್ಲ ಕಾಳು, ಎಲ್ಲ ಸಂಪತ್ತು, ರಾಜ್ಯ, ಇಡೀ ಚಕ್ರವರ್ತಿಯಾಗಿದ್ದ, ಇದನ್ನು ಅವನು ತ್ಯಾಗ ಮಾಡಿದ. ಪರೀಕ್ಷಿತ್ ಮಹಾರಾಜ ಅವನು ಕೂಡ ಎಲ್ಲವನ್ನು ತ್ಯಾಗ ಮಾಡಿ ಅವನು ಗಂಗಾ ತೀರಕ್ಕೆ ಬಂದ ಭಾಗವತವನ್ನು ಕೇಳಲಿಕ್ಕಾಗಿ, ಮರಣಕ್ಕೆ ಸಿದ್ಧತೆಯನ್ನು ಮಾಡಲಿಕ್ಕಾಗಿ. ಕೃಷ್ಣನಿಗಾಗಿ ತ್ಯಾಗ ಅಲ್ವಾ? ಹರೇ ಕೃಷ್ಣ. ಹಾಗಾಗಿ ನಾವು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿರತರಾಗಿದ್ದಾಗ ಬಿಡಲು ಇಷ್ಟವಿಲ್ಲದನ್ನು ಬಿಟ್ಟು ಬಿಡಲು ಸಿದ್ಧರಾಗಿರಬೇಕು. ಯಾಕೆ? ಬಿಡಲು ಇಷ್ಟವಿಲ್ಲದ್ದು, ನಮಗೆ ಬಿಡ್ಲಿಕ್ಕೆ ಇಷ್ಟ ಇಲ್ಲ ಆದ್ರೆ ಬಿಡಬೇಕು. ಕಾಫಿ ಬಿಡ್ಲಿಕ್ಕೆ ಇಷ್ಟ ಇಲ್ಲ, ಬಿಡಬೇಕು. ಯಾಕೆ? ಅದು ಬೇಡ, ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಅದು ಅಡಚಣೆ ಅಂತ. ಹಾಗೆ ಬೇಡವಾದದ್ದನ್ನು ಬಂದಾಗ ಅದನ್ನು ಸ್ವೀಕರಿಸಬೇಕು. ಕೃಷ್ಣ ಪ್ರಜ್ಞೆಗೆ ನಮಗೆ ಇದು ಅನುಕೂಲ ಆಗತ್ತೆ, ನಮಗೆ ಬೇಡ ಅಂತ ಅನಿಸುತ್ತೆ, ಆದರೂ ಅದನ್ನು ನಾವು ಸ್ವೀಕರಿಸಬೇಕು. ಆಮೇಲೆ ಇಲ್ಲಿ ತೀರ್ಥಕ್ಷೇತ್ರ ವಾಸ ಅಂತ ಹೇಳ್ತಾರೆ. ದ್ವಾರಕಾ ನಗರಿ ಅಥವಾ ವೃಂದಾವನ ಪವಿತ್ರ ತೀರ್ಥಕ್ಷೇತ್ರಗಳು ಅಂದ್ರೆ ಧಾಮ ಅಂದ್ರೆ ತುಂಬಾ ಶಕ್ತಿಯುತವಾದದ್ದು. ಆ ಭಗವಂತ ಅಲ್ಲಿ ಆವಿರ್ಭಾವ ಮಾಡಿದ್ದು, ಮತ್ತೆ ಭಗವಂತ ಅಲ್ಲಿ ಲೀಲೆಗಳನ್ನು ಮಾಡಿದ ಪ್ರದೇಶಗಳು. ಸೊ ಆ ಲೀಲೆಗಳನ್ನ ಮಾಡಿದ ಪ್ರದೇಶದಲ್ಲಿ ಏನಾಗುತ್ತೆ, ಭಗವಂತನ ಅನುಗ್ರಹ ತುಂಬ ಇರುತ್ತೆ. ಆವಾಗ ಆ ತೀರ್ಥಕ್ಷೇತ್ರಗಳಲ್ಲಿ ನಾವು ವಾಸ ಮಾಡಿದರೆ ಅಥವಾ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿದರೆ ಹೃದಯ ಪರಿಶುದ್ಧಿ ಆಗತ್ತೆ. ಮತ್ತೆ ಅಲ್ಲಿ ತುಂಬ ಅಂದರೆ ಯಾತ್ರೆಯಲ್ಲಿ ಏನಾಗುತ್ತೆ ಅಥವಾ ಅಲ್ಲಿ ವಾಸ ಮಾಡೋದ್ರಲ್ಲಿ ಏನಾಗುತ್ತೆ, ಶುದ್ಧ ಭಕ್ತರ ಸಂಘ ಸಿಕ್ಕತ್ತೆ. ಶುದ್ಧ ಭಕ್ತರ ಸಂಘ ಸಿಕ್ಕಿರೋದ್ರಿಂದ ನಮಗೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಲಿಕ್ಕೆ ತುಂಬ ಅನುಕೂಲ ಆಗತ್ತೆ. ಸೊ ಚೈತನ್ಯ ಮಹಾಪ್ರಭುಗಳು ಇಡೀ ಭಾರತಾದ್ಯಂತ ಅವರು ತೀರ್ಥಯಾತ್ರೆ ಮಾಡಿದರು. ಸೊ ಹಾಗಾಗಿ ಇಲ್ಲಿ ದೇವಸ್ಥಾನಗಳು, ವೃಂದಾವನ, ಅಲ್ಲಿ ಕೃಷ್ಣ ಬಲರಾಮ ಟೆಂಪಲ್ ಇದೆ, ಅನೇಕ ದೇವಸ್ಥಾನಗಳಿದೆ. ಸೊ ವೃಂದಾವನದಲ್ಲಿ ಸಾವಿರಾರು ದೇವಸ್ಥಾನಗಳಿವೆ. ಸೊ ಆಮೇಲೆ ಮಾಯಾಪುರದಲ್ಲಿ, ಸೊ ಇಂಥದೆಲ್ಲ ಪವಿತ್ರ ತೀರ್ಥಕ್ಷೇತ್ರಗಳು, ದ್ವಾರಕಾ ನಗರಿ, ಇಲ್ಲಿ ವಾಸ ಮಾಡೋದ್ರಿಂದ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬಹುದು. ಸೊ ಇಲ್ಲಿ ವಾಸ ಮಾಡೋದು ಅಂತಂದರೆ ಅಂದರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ 2 ರೀತಿ ಇರುತ್ತೆ. ಅಂದರೆ ದೈಹಿಕವಾಗಿ ಹೋಗಿ ಅಲ್ಲಿ ವಾಸ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಆದರೆ ಮಾನಸಿಕವಾಗಿ ಅಂದರೆ ಅಲ್ಲಿ ಮನೋಭಾವನೆ, ಅಲ್ಲಿರ್ತಕ್ಕಂಥ ದ್ವಾರಕವಾಸಿ ವೃಂದಾವನ ವಾಸಿಗಳ ಆ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳೋದು. ಸೊ ಆಮೇಲೆ ಪ್ರಾಪಂಚಿಕ ಅಗತ್ಯವಿದ್ದಷ್ಟನ್ನು ಮಾತ್ರ ನಾವು ಸ್ವೀಕರಿಸಬೇಕು. ಇದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಭೌತಿಕ ಪ್ರಪಂಚದಲ್ಲಿ ಜೀವನ ಮಾಡ್ತಿದ್ದಾಗ ನಾವು ಅನೇಕ ವಿಷಯ ವಸ್ತುಗಳು, ಸಾಮಾನುಗಳು ಎಲ್ಲದನ್ನು ತುಂಬ ನಾವು ಸಂಗ್ರಹಣೆ ಮಾಡಿರ್ತೇವೆ ಅಲ್ವಾ? ಹರೇ ಕೃಷ್ಣ. ತುಂಬ ಸಂಗ್ರಹಣೆ ಇಲ್ಲಿ ಅಂದರೆ ನಾವು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ನಾವು ತುಂಬ ಸರಳವಾದ ಜೀವನ ಮಾಡಿದಾಗ ನಮಗೆ ಏನಾಗುತ್ತೆ, ಸಮಯವೂ ಸಿಕ್ಕುತ್ತೆ. ಮತ್ತೆ ಒಂದು ಹಣ ಸಂಪಾದನೆಗಾಗಿ, ಸಾಮಾನುಗಳನ್ನು ಪಡ್ಕೊಳ್ಳಿಕ್ಕಾಗಿ, ಅದನ್ನು ಸಂಗ್ರಹಣೆ ಮಾಡಲಿಕ್ಕಾಗಿ ನಾವು ಅತಿಯಾದ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಅತ್ಯಾಹಾರ ಪ್ರಯಾಸಶ್ಚ ನಿಯಮೋಯಂ. ಈ ಅತ್ಯಾಹಾರ ಮಾಡೋದು ಅಂದರೆ ಅತಿಯಾಗಿ ಆಹಾರ, ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು, ಅವಶ್ಯಕತೆಗಿಂತ ಹೆಚ್ಚಾಗಿ ಕೂಡಿ ಹಾಕುವುದು, ಅತಿಯಾದ ಪ್ರಯಾಸವನ್ನು ಮಾಡಿ ಜೀವನದಲ್ಲಿ ಹಣ ಸಂಪಾದನೆಗಾಗಿ ಅಂದರೆ ಆ ಒಂದು ಲೌಕಿಕ ವಸ್ತುಗಳ ಸಂಪಾದನೆಗಾಗಿ ಹಾತೊರೆಯುವುದು, ಇವೆಲ್ಲ ನಮ್ಮ ಕೃಷ್ಣ ಪ್ರಜ್ಞೆಗೆ ಹೋಗಲಿಕ್ಕೆ ಅದು ಅಡಚಣೆಗಳಾಗತ್ತೆ. ಯಾಕೆಂದರೆ ಈ ಉನ್ನತ ಬುದ್ಧಿಶಕ್ತಿ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಈ ಉನ್ನತ ಬುದ್ಧಿಶಕ್ತಿಯನ್ನು ನಾವು ಭಗವತ್ ಪ್ರಜ್ಞೆಯನ್ನು ಬಳಸ್ಕೊಳ್ಳಿಕ್ಕೆ, ನಾವು ಆ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಉಪಯೋಗಿಸಬೇಕು. ಅದರ ಬದಲು ಈ ಉನ್ನತ ಬುದ್ಧಿಶಕ್ತಿಯನ್ನು ಈ ಭೌತಿಕ ಪ್ರಪಂಚದಲ್ಲಿ ನಾವು ಪ್ರಯಾಸ ಮಾಡಿ ಒಂದು ಭೌತಿಕ ಸೌಕರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಬಳಸಿದರೆ ಅದು ನಮ್ಮ ಮಾನವ ಜೀವನದ ವ್ಯರ್ಥವಾಗತ್ತೆ. ಸೊ ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡಬಾರ್ದು ಮತ್ತು ನಮ್ಮ ಶಕ್ತಿ ಅದನ್ನು ವ್ಯಯ ಮಾಡಬಾರ್ದು. ಎಲ್ಲವನ್ನೂ ಕೂಡ ನಾವು ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ಮಾಡಲಿಕ್ಕೆ ಉಪಯೋಗಿಸ್ಲಿಕ್ಕೆ ಆಗತ್ತೆ. ಆದ್ದರಿಂದ ಅಗತ್ಯವಾದಷ್ಟನ್ನು ಮಾತ್ರ ಸ್ವೀಕರಿಸಬೇಕು. ಅತಿಯಾದ ಆಹಾರ ಅಲ್ಲ, ಅತಿಯಾದ
ಆಹಾರ ಅತಿಯಾಗಿ ಕೂಡಿ ಹಾಕುವುದಲ್ಲ. ಐಹಿಕ ಪ್ರಪಂಚದ ಜೊತೆಗಿನ ವ್ಯವಹಾರ ಕನಿಷ್ಠ ಮಟ್ಟದಲ್ಲಿ ಇರಬೇಕು. ಅಂದರೆ ಏನು ಅಂದರೆ, ಈಗ ನಾವು ಐಹಿಕ ಪ್ರಪಂಚದಲ್ಲಿ ಇದ್ದೇವೆ ಇದ್ರೂ ಇರದಂತೆ. ಅಂದರೆ ಈಗ ಹೇಗೆ ಕೇಳಿದರೆ, ಆ ಇದರ ಎಲೆಯ ಮೇಲೆ, ಅಂದರೆ ತಾವರೆ ಎಲೆಯ ಮೇಲೆ ನೀರು ಇರುತ್ತೆ, ನೀರು ಅಂಟುವುದಿಲ್ಲ ಅಲ್ವಾ? ಕಮಲದ ಎಲೆಯ ಮೇಲೆ ನೀರು ಇರುತ್ತೆ, ನೀರಿನ ಒಂದು ಹನಿ ಅದು ಅಂಟಿರೋದಿಲ್ಲ. ಹೇಗೆ? ಹರೇ ಕೃಷ್ಣ, ಕೇಳ್ತಾ ಉಂಟಾ? ಹರೇ ಕೃಷ್ಣ. ಕೇಳ್ತಾ ಇದ್ದೀನಿ, ಅಂಟುವುದಿಲ್ಲ ಅದು. ಅಂಟುವುದಿಲ್ಲ. ಹಾಗೆ ನಾವು ಕೂಡ ಐಹಿಕ ಪ್ರಪಂಚದ ಜೊತೆ ಯಾವ ರೀತಿ ವ್ಯವಹಾರ ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟೇ. ಯಾಕೆಂದರೆ ಹೆಚ್ಚಿನ ವ್ಯವಹಾರ ಮಾಡಿ ನಾವು ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಯಾಕೆಂದರೆ ನಮ್ಮ ಸಮಯ ಮತ್ತು ನಮ್ಮ ಶಕ್ತಿಯೆಲ್ಲ ಅದರಲ್ಲಿಯೇ ವ್ಯವಹಾರ ಮಾಡ್ಕೊಂಡು, ಯಾಕೆ ನಾವು ಸಂಸಾರ ಮಾಡಬೇಕು, ನಾವು ಜೀವನ ಮಾಡಬೇಕು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಇಲ್ಲದಿದ್ದರೆ ನಾವು ಐಹಿಕದಲ್ಲಿ ಹೆಚ್ಚಿನ ಒಂದು ಸೆಳೆತದಲ್ಲಿ ಉಳಿದರೆ ನಮಗೆ ಆಧ್ಯಾತ್ಮಿಕದ ಸಾಧನೆ ಮಾಡಲಿಕ್ಕೆ ಅದು ಅಡ್ಡಿಯಾಗುತ್ತದೆ. ಏಕಾದಶಿಯ ದಿನ ಉಪವಾಸವಿರಬೇಕು. ಏಕಾದಶಿಯ ದಿನ ಈ ಉಪವಾಸ ಇರೋದು ಅದು ಕೃಷ್ಣ ಪ್ರಜ್ಞೆಯನ್ನು, ನಮ್ಮ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆಯನ್ನಾಗಿಸ್ಲಿಕ್ಕೆ ಅದನ್ನು ಏಕಾದಶಿ ಉಪವಾಸ ಮಾಡಬೇಕು. ಮತ್ತು ಆಲದ ಮರದ ಮತ್ತು ಅಶ್ವತ್ಥ ಮರ ಪವಿತ್ರ ಮರಗಳು, ಅವು ಕೃಷ್ಣನಿಗೆ ಸಂಬಂಧಿಸಿದ್ದು. ಸೊ ಆದ್ದರಿಂದ ಅದನ್ನು ನಾವು ಪೂಜಿಸಬೇಕು. ತುಳಸಿ ಮತ್ತು ಆಲ, ಅಶ್ವತ್ಥ ಇವೆಲ್ಲ. ಇಲ್ಲಿ ನಾನು ಇದನ್ನು ತಿಳಿಸ್ಲಿಕ್ಕೆ ಇಲ್ಲಿ ಅಬೌಟ್ ಏಕಾದಶಿ ನೋಡೋಣ. ಹರೇ ಕೃಷ್ಣ. ಕಾಣ್ತಾ ಇದೆಯಾ ಇಲ್ಲಿ? ಹರೇ ಕೃಷ್ಣ. ಕಾಣ್ತಾ ಇದೆ ಮತ್ತೆ. ಕಾಣಿಸ್ತಾ ಇದೆ. ಏನು ಕಾಣಿಸ್ತಾ ಇದೆ? ಏಕಾದಶಿ ಅಂತ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಹೌದು ಮಾತಾಜಿ, ಏಕಾದಶಿ ಅಂತ ಕಾಣಿಸ್ತಾ ಇದೆಯಲ್ವಾ? ಹರೇ ಕೃಷ್ಣ. ಯಾರಾದ್ರೂ ಓದಿ. ಏಕಾದಶಿ ಅಂತ ಕಾಣ್ತಾ ಇದೆಯಲ್ಲ? ಹರೇ ಕೃಷ್ಣ. ಹಾ ಮಾತಾಜಿ, ಕಾಣಿಸ್ತಿದೆ. ಏಕಾದಶಿ ಎಂದರೇನು? ಏಕಾದಶಿಯು ಪೂರ್ಣಿಮಾ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ಚಂದ್ರನ ಚಕ್ರದ 11ನೇ ದಿನವಾಗಿದೆ. ಭಗವಾನ್ ಹರಿಯ ದಿನವೆಂದು ಪ್ರಸಿದ್ಧವಾದ ಈ ಶುಭ ದಿನವು ಉಪವಾಸಕ್ಕೆ ಸೂಕ್ತವಾದ ಅತ್ಯಂತ ಮಂಗಳಕರವಾದ ದಿನಗಳಲ್ಲಿ ಒಂದಾಗಿದೆ. ಏಕಾದಶಿಯನ್ನು ಪರಿವಾಸರ ಮಾಧವ ತಿಥಿ ಎಂದು ಕರೆಯುತ್ತಾರೆ. ನಾವು ಶಾಸ್ತ್ರಗಳ ಅನುಗುಣವಾಗಿ ಯಾವುದಾದರೂ ವಿಧವಾದ ಭಕ್ತಿ ಸೇವೆಯನ್ನು ಮಾಡುತ್ತಿದ್ದರೆ ಅದನ್ನು ಪ್ರಭು ಕೃಷ್ಣನ ಆನಂದಕ್ಕಾಗಿ ಮಾಡಲಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಪ್ರತಿ ತಿಂಗಳಲ್ಲಿ 2 ಬಾರಿ ಏಕಾದಶಿ ಬರುತ್ತೆ. ಒಂದು ಹುಣ್ಣಿಮೆಯ ಒಂದು 11ನೇ ದಿವಸ, ಮತ್ತೊಂದು ಅಮಾವಾಸ್ಯೆ 11ನೇ ದಿವಸ. ಇದು ತುಂಬಾ ಕೃಷ್ಣನಿಗೆ ಪ್ರಿಯವಾದ ದಿವಸ. ಅದಕ್ಕೆ ಇದನ್ನ ಹರಿವಾಸರ ಅಂತ ಕರೀತಾರೆ, ಮತ್ತೆ ಮಾಧವ ತಿಥಿ ಅಂತ ಕರೀತಾರೆ. ಹಾಗಾಗಿ ನಾವು ಕೃಷ್ಣನ ಆನಂದಕ್ಕಾಗಿ ಈ ಒಂದು ಏಕಾದಶಿಯ ವ್ರತವನ್ನ ಆಚರಿಸಬೇಕು. ಹರೇ ಕೃಷ್ಣ. ಯಾರಾದ್ರೂ ಓದ್ಬೋದು? ಹರೇ ಕೃಷ್ಣ. ಹರೇ ಕೃಷ್ಣ. ಅಲೌಕಿಕವಾದನ್ನು ಕೃಷ್ಣ ಪ್ರಜ್ಞೆಗೆ. ಹರೇ ಕೃಷ್ಣ. ಇಲ್ಲಿದೆ ನೋಡಿ ಏಕಾದಶಿಯ ಆಚರಣೆ. ಏಕಾದಶಿ ಆಚರಣೆ. ಏಕಾದಶಿಯನ್ನು ಎಲ್ಲಾ ವರ್ಗದ ಜನರು ಆಚರಿಸಬೇಕು. ಶಾಸ್ತ್ರಗಳ ಪ್ರಕಾರ 8 ವರ್ಷದಿಂದ 9ನೇ ವಯಸ್ಸಿನವರೆಗೆ ಒಬ್ಬ ವ್ಯಕ್ತಿ 80ನೇ ವಯಸ್ಸಿನವರೆಗೆ 80ನೇ ವಯಸ್ಸಿನವರೆಗೆ ಒಬ್ಬ ವ್ಯಕ್ತಿ ಏಕಾದಶಿಯನ್ನು ಆಚರಿಸಬೇಕು. ಮಹಿಳೆಯರು ತಮ್ಮ ಋತುಚಕ್ರ ಸಮಯದಲ್ಲಿ ಉಪವಾಸವನ್ನು ಮಾಡಬಹುದು. ಈ ಐಹಿಕ ಜಗತ್ತಿನಲ್ಲಿ ಶುಭ ಅಥವಾ ಅಶುಭ ಎಂದು ಯಾವುದೂ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಓದಿ. ಸೌಂಡ್ ಮಾಡಬೇಡಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಇರಬಾರ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಮಹಿಳೆಯರು ತಮ್ಮ ಋತುಚಕ್ರದ ಸಮಯದಲ್ಲೂ ಉಪವಾಸನ ಮಾಡಬಹುದು. ಈ ಐಹಿಕ ಜಗತ್ತಿನಲ್ಲಿ ಶುಭ ಅಥವಾ ಅಶುಭ ಎಂದು ಯಾವುದೂ ಇಲ್ಲ. ಕೇವಲ ಕೃಷ್ಣ ಭಕ್ತರು ಮಾತ್ರ ಶುಭ ಮತ್ತು ಅಷ್ಟೇ. ಮತ್ತೆ ಮೇಲೆ ಮಾಡಿ. ಶುಭ ಮತ್ತು ಅಲೌಕಿಕವಾದದ್ದು ಕಾಣ್ತಾ ಇಲ್ವಾ? ಹರೇ ಕೃಷ್ಣ. ಕಾಣಿಸ್ತಾ ಇದೆ ಮಾತಾಜಿ.
ಓದಿ ಮಾತಾಜಿ. ಅಲೌಕಿಕವಾದದ್ದು ಕೃಷ್ಣ ಪ್ರಜ್ಞೆಗೆ ನಾವು ಸಮಯ ಸ್ಥಳ ಅಲೌಕಿಕವಾದದ್ದು ನೋಡಿ, ಇಲ್ಲಿಂದ ಓದಿ. ಮಾತಾಜಿ. ಇದು ಓದಿ ಮಾತಾಜಿ. ಏಕಾದಶಿ ದಿನನ ಇಲ್ಲಿ ಓದಿ. ಕೇವಲ ಕೃಷ್ಣ ಪ್ರಜ್ಞೆ ಮಾತ್ರ ಶುಭ ಮತ್ತು ಲೌಕಿಕವಾದದ್ದು. ಹರೇ ಕೃಷ್ಣ. ಅಲೌಕಿಕವಾದದ್ದು ಕೃಷ್ಣ ಪ್ರಜ್ಞೆಗೆ ನಾವು ಸಮಯ ಸ್ಥಳ ಸಂದರ್ಭಗಳ ಬಗ್ಗೆ ಹೆಚ್ಚಾಗಿ ಯೋಚಿಸಬಾರದು. ಹರೇ ಕೃಷ್ಣ. ಹರೇ ಕೃಷ್ಣ. ಏಕೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಎಲ್ಲವೂ ಮಂಗಳಕರವಾದದ್ದು. ಆದ್ದರಿಂದ ಋತುಚಕ್ರದ ಸಮಯದಲ್ಲೂ ಉಪವಾಸವನ್ನು ಮಾಡಬಹುದು. ವಿಗ್ರಹ ಪೂಜೆಯು ಈ ತರ ಅಲ್ಲ, ಅದು ಭಗವಂತನ ವಿಗ್ರಹಗಳಿಗೆ ಮಾಡುವ ವೈಯಕ್ತಿಕ ಸೇವೆ. ಆದ್ದರಿಂದ ನಾವು ಕಲುಷಿತ ಸಂದರ್ಭಗಳಲ್ಲಿ ವಿಗ್ರಹ ಸೇವೆಗಳಿಂದ ದೂರ ಇರಬೇಕು. ನಮ್ಮ ಇಂದ್ರಿಯಗಳು ಮತ್ತು ಮನಸ್ಸನ್ನು ಹಿಡಿತದಲ್ಲಿರಿಸಿ ಕೃಷ್ಣನ ಮೇಲಿರುವ ನಮ್ಮ ಭಕ್ತಿಯನ್ನು ಉತ್ತಮಗೊಳಿಸಲು ಉಪವಾಸವನ್ನು ಮಾಡಬೇಕು. ಏಕಾದಶಿಯನ್ನು ಆಚರಿಸಲು ಬಹಳ ಸುಲಭವಾದ ಮಾರ್ಗವೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸುವುದು. ಆದರೂ ಕನಿಷ್ಠ 16 ಮಾಲೆಯನ್ನು 16 × 108 ಜಪಿಸುವುದಕ್ಕೆ ಸಲಹೆ ನೀಡುತ್ತೇವೆ. ಹರೇ ಕೃಷ್ಣ. ಹಾಗಾಗಿ ಏಕಾದಶಿ ಅಂದ್ರೆ ಎಲ್ಲರೂ ಏಕಾದಶಿಯನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಎಷ್ಟು ಚಿಕ್ಕ ಮಕ್ಕಳು 8 ವರ್ಷದಿಂದ ಹಿಡಿದು 80ನೇ ವರ್ಷದವರೆಗೂ ಏಕಾದಶಿಯನ್ನ ಆಚರಿಸಬೇಕು. ಋತುಚಕ್ರ ಸಮಯದಲ್ಲೂ ಕೂಡ ಆಚರಿಸಬಹುದು. ಯಾಕೆಂದ್ರೆ ಇಲ್ಲಿ ಶುಭ ಅಶುಭ ಹೇಳೋದು ಏನೂ ಇರೋದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ. ಎಲ್ಲವೂ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತಕ್ಕಂಥ ಎಲ್ಲವೂ ಕೂಡ ಮಂಗಳಕರವಾದದ್ದೇ. ಸೊ ಹಾಗಾಗಿ ಕೆಲವರು ಹೇಳ್ಬೋದು, ಋತುಚಕ್ರ ಸಮಯದಲ್ಲಿ ನಾವು ಉಪವಾಸ ಮಾಡ್ಬೋದಾ? ಅದನ್ನ ಮಾಡಲಿಕ್ಕೆ ಸಾಧ್ಯ, ಅದನ್ನ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಹೇಳೋದು ಅಲೌಕಿಕವಾದದ್ದು. ಸೊ ಆದರೆ ವಿಗ್ರಹ ಪೂಜೆಯಲ್ಲಿ ಏನಾಗುತ್ತೆ ಅಂದ್ರೆ ನಾವು ವೈಯಕ್ತಿಕವಾಗಿ ಅದನ್ನ ವಿಗ್ರಹವನ್ನ ಮುಟ್ಟೋದ್ರಿಂದ ಅಲ್ಲಿ ಕಲುಷಿತ ಸಂದರ್ಭದಲ್ಲಿ ವಿಗ್ರಹ ಪೂಜೆಗೆ ಅಂದ್ರೆ ನಾವು ಆ ವಿಗ್ರಹ ಸೇವೆಯಿಂದ ನಾವು ದೂರ ಇರಬೇಕು. ಸೊ ಹಾಗಾಗಿ ಇಲ್ಲಿ ಉತ್ತಮವಾದದ್ದು ಅಂತಂದ್ರೆ ನಮಗೆ ಆ ಏಕಾದಶಿಯನ್ನು ಮಾಡುವ ಉದ್ದೇಶ ಅಂತಂದ್ರೆ ನಮ್ಮ ಇಂದ್ರಿಯ ಮನಸ್ಸನ್ನ ನಾವು ಭಗವಂತನ ಕಡೆಗೆ ಅದನ್ನ ತೊಡಗಿಸಬೇಕು. ಆ ಭಗವಂತನ ಕಡೆ ತೊಡಗಿಸ್ಲಿಕ್ಕಾಗಿ ನಾವು ಉಪವಾಸ ಮಾಡೋದು. ಯಾಕೆಂತಂದ್ರೆ ನಮ್ಮ ಎಲ್ಲ ಆ ದೈನಂದಿನ ಚಟುವಟಿಕೆಗಳನ್ನ ಎಲ್ಲ ಕಡಿಮೆ ಮಾಡಿ ನಾವು ನಮ್ಮ ಹೆಚ್ಚಿನ ಸಮಯವನ್ನು ಕೃಷ್ಣನಿಗಾಗಿ ಕೊಡೋದು. ಹಾಗೆ ಅದಕ್ಕಾಗಿ ಕೃಷ್ಣ ಪ್ರಜ್ಞೆಯನ್ನು ನಾವು ಕೃಷ್ಣ ಪ್ರಜ್ಞೆಯನ್ನಾಗಿ ಮಾಡಿಸ್ಕೊಳ್ಳಿಕ್ಕಾಗಿ ಉಪವಾಸ ಮಾಡ್ತಕ್ಕಂಥದ್ದು. ಅಂದ್ರೆ ಹೆಚ್ಚು ಹೆಚ್ಚು ನಾವು ಇದನ್ನ ಅಂದ್ರೆ ಕೃಷ್ಣ ಪ್ರಜ್ಞೆಯ ಕೆಲಸಗಳು ಅಂದ್ರೆ ನಾವು ಭಕ್ತಿ ಸೇವಾ ಕೆಲಸಗಳನ್ನು ಮಾಡಬೇಕು. ಅಂದ್ರೆ ಹೆಚ್ಚು ಹೆಚ್ಚು ಜಪ ಮಾಡಬೇಕು. ಆಮೇಲೆ ಹೆಚ್ಚು ಅಂದ್ರೆ ಭಗವದ್ಗೀತೆ ಪಾರಾಯಣ, ಶ್ರೀಮದ್ ಭಾಗವತ ಪಾರಾಯಣ, ಶ್ರವಣ, ಇದನ್ನ ಹೆಚ್ಚು ಹೆಚ್ಚು ಕೃಷ್ಣ ಕಥೆಗಳನ್ನ ಕೇಳುವುದು, ಇದನ್ನ ಮಾಡಬೇಕು. ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡೋದು, ಈ ರೀತಿಯಾಗಿ ನಾವು ತೊಡಗಿಸಿಕೊಳ್ಳುವುದು. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದ್ಬೋದು? ಹರೇ ಕೃಷ್ಣ. ಓದ್ತೀನಿ ಮಾತಾಜಿ. ಏಕಾದಶಿಯ ಉದ್ದೇಶ ಮತ್ತು 4 ಪಾಯಿಂಟ್ ಓದಿ ಅಷ್ಟೇ, ಬೇರೆಯವರಿಗೆ ಅವಕಾಶ ಉಂಟು. ಆಯ್ತು ಮಾತಾಜಿ. ಏಕಾದಶಿಯ ಉದ್ದೇಶ ಮತ್ತು ಪ್ರಯೋಜನಗಳು. ದೇಹದೊಳಗಿನ ಕೊಬ್ಬನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಏಕಾದಶಿಯಂತಹ ದಿನಗಳಲ್ಲಿ ಉಪವಾಸ ಮಾಡಬೇಕು. ಇಲ್ಲದಿದ್ದರೆ ಅದು ಹೆಚ್ಚು ನಿದ್ರೆ, ನಿಷ್ಕ್ರಿಯತೆ ಮತ್ತು ಸೋಮಾರಿತನವನ್ನು ಉಂಟು ಮಾಡುತ್ತದೆ. ಏಕಾದಶಿ ಎಂದು ಹೆಚ್ಚಿನ ಸಮಯವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬಹುದು. ಈ ರೀತಿಯಾಗಿ ಒಬ್ಬರು ಬಾಹ್ಯ ಮತ್ತು ಆಂತರಿಕ ಶುದ್ಧತೆಯನ್ನು ಸಾಧಿಸಬಹುದು. ಕೃಷ್ಣನ ಮೇಲಿನ ನಂಬಿಕೆ ಮತ್ತು ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳುವುದೇ ಏಕಾದಶಿ ಎಂದು ಉಪವಾಸ ಮಾಡುವ ನಿಜವಾದ ಉದ್ದೇಶ. ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವ ಮೂಲಕ ನಾವು ದೈಹಿಕ ಶರೀರದ ಬೇಡಿಕೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಮೂಲಕ ಅಥವಾ ಅದೇ ರೀತಿಯ ಸೇವೆಗಳನ್ನು ಮಾಡುವ ಮೂಲಕ ನಮ್ಮ ಸಮಯವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಬೇರೆ ಯಾರಾದ್ರೂ ಓದಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ವ್ರತವನ್ನು ಆಚರಿಸುವುದು ದೇವೋತ್ತಮ ಪರಮ ಪುರುಷನನ್ನು ಮೆಚ್ಚಿಸುತ್ತದೆ ಮತ್ತು ಅದರ ನಿಯಮಿತ ಆಚರಣೆಯಿಂದ ಒಬ್ಬರು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ. ಏಕಾದಶಿ ದಿನದಂದು ಉಪವಾಸವನ್ನು ಆಚರಿಸುವುದು ಪಾಪಕರ್ಮಗಳ ಎಲ್ಲಾ ರೀತಿಯ ಎಲ್ಲಾ ರೀತಿಯ ಪ್ರತಿಕ್ರಿಯೆಯಂತಾಗಿದೆ. ಉಪವಾಸವನ್ನು ಆಚರಿಸುವವರು ಪಾಪಕರ್ಮಗಳ ಎಲ್ಲಾ ರೀತಿಯ ಪ್ರತಿಕ್ರಿಯೆಗಳಿಂದ ಅಂತ ಇದೆ ಮಾತಾಜಿ. ಮುಕ್ತನಾಗುತ್ತಾನೆ.
ಮುಕ್ತನಾಗುತ್ತಾನೆ ಮತ್ತು ಧಾರ್ಮಿಕ ಜೀವನದಲ್ಲಿ ಮುನ್ನಡೆಯುತ್ತಾನೆ ಎಂದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೇಳಲಾಗಿದೆ. ಪದ್ಮ ಪುರಾಣವು ಏಕಾದಶಿಯನ್ನು ಆಚರಿಸಬೇಕು ಎಂದು ವಿಶೇಷವಾಗಿ ಹೇಳುತ್ತದೆ, ಏಕೆಂದರೆ ಒಬ್ಬರು ಕುತಂತ್ರದಿಂದ ಅದನ್ನು ಆಚರಿಸಿದರೂ ಕೂಡ ಅವರ ಎಲ್ಲಾ ಪಾಪಗಳು ವಿಮೋಚನೆಗೊಳ್ಳುತ್ತವೆ ಮತ್ತು ಅವನು ಅತ್ಯಂತ ಸುಲಭವಾಗಿ ಪರಮೋನ್ನತ ಗುರಿಯಾದ ವೈಕುಂಠವನ್ನು ತಲುಪುತ್ತಾನೆ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಸೊ ಹಾಗಾಗಿ ನಾವು ಹೆಚ್ಚಿನ ಉಪವಾಸ ಯಾಕೆ ಮಾಡಬೇಕು ಅಂದ್ರೆ, ಹೆಚ್ಚು ನಿದ್ರೆ, ನಿಷ್ಕ್ರಿಯತೆ, ಸೋಮಾರಿತನವನ್ನ ನಾವು ಹೆಚ್ಚು ತಿಂದಾಗ, ಆಹಾರ ಸೇವನೆ ಮಾಡಿದಾಗ ಉಂಟಾಗುತ್ತದೆ. ಸೊ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕಾಗಿ ಉಪವಾಸ ಮಾಡೋದು. ಆದರೆ ನಮ್ಮ ಸಮಯವನ್ನು, ಹೆಚ್ಚಿನ ಸಮಯವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಬಳಸ್ಕೊಳ್ಳೋದ್ರಿಂದ ನಮ್ಮ ಒಂದು ಅಂತರಂಗದ ಶುದ್ಧಿ ಮತ್ತು ಬಾಹ್ಯ ಶುದ್ಧಿ ಎರಡನ್ನೂ ಕೂಡ ನಾವು ಸಾಧಿಸ್ಬೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ದೈಹಿಕ ಬೇಡಿಕೆಗಳನ್ನ ಕಡಿಮೆ ಮಾಡೋದು ಮತ್ತೆ ನಾವು ಆಧ್ಯಾತ್ಮಿಕವಾಗಿ ಭಗವಂತನ ಸೇವೆಯಲ್ಲಿ ತೊಡಗುವುದು. ಹರೇ ಕೃಷ್ಣ ಮಹಾಮಂತ್ರವನ್ನು ಹೆಚ್ಚು ಹೆಚ್ಚು ಜಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಏಕಾದಶಿ ವ್ರತವನ್ನು ಆಚರಿಸ್ತಾರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ. ಸೊ ಯಾಕೆ ಅಂತಂದ್ರೆ ಭಗವಂತನಿಗೆ ವಿಶೇಷವಾದ ದಿನ. ಯಾವಾಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾಗ ನಾವು ಈ ಏಕಾದಶಿ ವ್ರತವನ್ನ ಆಚರಿಸಿದಾಗ ಭಗವಂತ ಸುಪ್ರೀತನಾಗ್ತಾನೆ. ಹಾಗಾಗಿ ನಮಗೆ ಅನುಗ್ರಹ ಸಿಕ್ಕತ್ತೆ. ಮತ್ತೆ ಏನದು ಪಾಪಕರ್ಮಗಳಿಂದ ಬಿಡುಗಡೆ. ನಾವು ಹೇಗೆ ಪಾಪ ಎಷ್ಟೋ ಮಾಡಿರ್ತೇವೆ, ಆ ಪಾಪಗಳನ್ನು ಬಿಡುಗಡೆ ಮಾಡೋದು ಹೇಗೆ ಅಂತ ನಾವು ಚಿಂತೆ ಮಾಡ್ತೇವೆ. ಸೊ ಹಾಗಾಗಿ ಆ ಪಾಪಗಳನ್ನು ಬಿಡುಗಡೆ ಆಗಬೇಕು ಅಂದ್ರೆ ನಾವು ಏಕಾದಶಿ ವ್ರತವನ್ನ ಆಚರಿಸಬೇಕು. ಸೊ ಹಾಗಾಗಿ ಪದ್ಮ ಪುರಾಣದಲ್ಲಿ ಕೂಡ ಇದನ್ನ ಹೇಳಿದೆ. ಎಷ್ಟು ನಾವು ಹೇಗಾದರೂ ಅಂದ್ರೆ ಯಾವ ರೀತಿ ಕುತಂತ್ರದಿಂದ ಆಚರಿಸಿದ್ರು ಕೂಡ ಪಾಪ ವಿಮೋಚನೆ ಆಗುತ್ತೆ. ಇನ್ನು ನಾವು ಭಗವಂತನ ಅಲ್ಲಿ ಭಾವಭಕ್ತಿಯಿಂದ ಅದನ್ನು ಆಚರಿಸಿದರೆ ಅದಕ್ಕೆ ನಮಗೆ ಸುಲಭವಾಗಿ ಪರಮೋನ್ನತ ಗುರಿಯಾದ ವೈಕುಂಠವನ್ನು ತಲುಪಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಸುಲಭ ಮಾರ್ಗವನ್ನ ಭಗವಂತ ಕೊಟ್ಟಿದ್ದಾನೆ. ಹರೇ ಕೃಷ್ಣ. ಬೇರೆಯವರು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏಕಾದಶಿಯಂದು ಉಪವಾಸವನ್ನು ಹೇಗೆ ಮಾಡಬೇಕು? ಏಕಾದಶಿಯಂದು ಸಾಮಾನ್ಯ ಧಾನ್ಯಗಳು ಮತ್ತು ಬೇಳೆ ಸೇರಿದಂತೆ ಎಲ್ಲವನ್ನೂ ಕೃಷ್ಣನಿಗೆ ಮಾಡುವ ಅಡುಗೆಯಲ್ಲಿ ಬಳಸುತ್ತಾರೆ. ಆದರೆ ನಾವು ಏಕಾದಶಿಯಂದು ಕೃಷ್ಣ ಪ್ರಸಾದವನ್ನು ಸಹ ತೆಗೆದುಕೊಳ್ಳಬಾರದು ಎಂದು ಒತ್ತಿ ಹೇಳಲಾಗಿದೆ. ಕೃಷ್ಣನಿಗೆ ನೈವೇದ್ಯ ಮಾಡಲಾದ ಮಹಾಪ್ರಸಾದವನ್ನು ಸಹ ತೆಗೆದುಕೊಳ್ಳಬಾರದು ಎಂದು ಆದೇಶಿಸಲಾಗಿದೆ. ಆದರೂ ಅಂತಹ ಪ್ರಸಾದವನ್ನು ಮರುದಿನ ತಿನ್ನಲು ಇಡಬಹುದು. ಏಕಾದಶಿಯಂದು ಯಾವುದೇ ರೀತಿಯ ಧಾನ್ಯಗಳನ್ನು ಅದು ಭಗವಂತ ಕೃಷ್ಣನಿಗೆ ಅರ್ಪಿಸಿದ್ದರೂ ಸಹ ಅದನ್ನು ಸ್ವೀಕರಿಸುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಏಕಾದಶಿ ದಿನ ಧಾನ್ಯಗಳು, ಬೇಳೆ ಇದನ್ನ ನಾವು ಸ್ವೀಕರಿಸಬಾರದು. ಸೊ ಅಕ್ಕಿ, ಬೇಳೆ, ಧಾನ್ಯ ಇವುಗಳನ್ನ ಸ್ವೀಕರಿಸಬಾರದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಲ್ಲಿ ಆ ದಿನ ಪಾಪ ತುಂಬಿಕೊಂಡಿರ್ತದೆ ಅಂತೆ. ಸೊ ಹಾಗಾಗಿ ಅದನ್ನ ಭಗವಂತನಿಗೆ ಪ್ರಸಾದ ಕೊಡ್ಬೋದು. ಆ ಭಗವಂತನಿಗೆ ಪ್ರಸಾದ ಕೊಟ್ಟಿದ್ದನ್ನು ಕೂಡ ನಮ್ಗೆ ಆ ದಿನ ಆ ಧಾನ್ಯ, ಬೇಳೆ ಕೂಡಿದ ಆಹಾರ ಪದಾರ್ಥಗಳನ್ನ ತಿನ್ಲಿಕ್ಕಿಲ್ಲ. ಅದನ್ನು ನಾವು ಸಂಗ್ರಹ ಮಾಡಿ ಮರುದಿವಸ ತಿನ್ಬಹುದು ಅಂತ ಹೇಳ್ತಾರೆ ನೋಡಿ. ಮರುದಿವಸ ತಿನ್ನಲು ಇಡಬಹುದು. ಹರೇ ಕೃಷ್ಣ. ಬೇರೆ ಯಾರಾದ್ರೂ ಓದಿ. ಹರೇ ಕೃಷ್ಣ. ಭಕ್ತರು ಕೆಳಗಿನ ಆಹಾರ ಪದಾರ್ಥಗಳನ್ನು ಬಳಸಬಾರದು: ಧಾನ್ಯಗಳು, ಗೋಧಿ, ಅಕ್ಕಿ ಇತ್ಯಾದಿ ಮತ್ತು ಇವುಗಳಿಂದ ತಯಾರಿಸಿದ ಪದಾರ್ಥಗಳು, ಗೋಧಿ ಹಿಟ್ಟು, ಇಡ್ಲಿ ಅಥವಾ ದೋಸೆ ಬ್ಯಾಟರ್, ಕಳಿಸಿದ ಹಿಟ್ಟು, ಅವಲಕ್ಕಿ, ಗೋಧಿ ನುಚ್ಚು ಅಥವಾ ಯಾವುದೇ ಧಾನ್ಯಗಳ ನುಚ್ಚು, ಬೇಳೆ ಮತ್ತು ದ್ವಿದಳ ಧಾನ್ಯಗಳು, ಬಟಾಣಿ, ಬೇಳೆ ಕಾಳುಗಳು, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಮತ್ತು ದ್ವಿದಳ ಧಾನ್ಯಗಳನ್ನು, ಕಡಲೆ, ಚೋಳೆ, ಕಿಡ್ನಿ ಬೀನ್ಸ್, ಅಲಸಂದೆ ಕಾಳು, ಅಲಸಂದೆ ಕಾಳು, ಬ್ಲಾಕ್ ಬೀನ್ಸ್, ಸೋಯಾ ಬೀನ್ಸ್. ಮಸಾಲೆಗಳು ಸಾಸಿವೆ, ಎಳ್ಳು. ಪತ್ತಲ ಏಕಾದಶಿಯ ಹೊರತುಪಡಿಸಿ ಈ ಏಕಾದಶಿಯಂದು ಎಳ್ಳನ್ನು ಭಗವಂತನಿಗೆ ಅರ್ಪಿಸಿ ತಿನ್ನಬಹುದು. ಇಂಗು. ಕಲಬೆರಕೆ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಮೆಣಸಿನ ಪುಡಿ ಅಥವಾ ಯಾವುದೇ ಮಸಾಲ ಪುಡಿಯನ್ನು ಬಳಸಬೇಡಿ. ತರಕಾರಿಗಳು: ಬೀನ್ಸ್, ಅವರೆಕಾಯಿ. ಸಿಹಿಗಳು: ಕಲಬೆರಕೆಯ ಸಂಭವ ಹೆಚ್ಚಾಗಿರುವುದರಿಂದ ಆದಷ್ಟು ಬಿಳಿಯ ಸಕ್ಕರೆಯನ್ನು ಬಳಸಬೇಡಿ. ಮರುಬಳಕೆ: ಧಾನ್ಯಗಳೊಂದಿಗೆ ಬೆರೆತ ಯಾವುದೇ ಅಡುಗೆ ಪದಾರ್ಥಗಳನ್ನು ಬಳಸಬೇಡಿ. ಉದಾಹರಣೆಗೆ ಪೂರಿಗಳನ್ನು ಕರಿಯಲು ಉಪಯೋಗಿಸಿದ ತುಪ್ಪ, ಚಪಾತಿ, ಹಿಟ್ಟಿನ ಕೈಯಲ್ಲಿ ಮುಟ್ಟಿದ ಮಸಾಲ ಪದಾರ್ಥಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ಧಾನ್ಯಗಳು, ಬೇಳೆ, ದ್ವಿದಳ ಧಾನ್ಯಗಳು, ಮಸಾಲೆಗಳಲ್ಲಿ
ಸಾಸಿವೆ ಎಳ್ಳು ಇದನ್ನ ತಿನ್ನಬಾರ್ದು. ಆದರೆ ಷಟ್ಟಿಲ ಏಕಾದಶಿಯಲ್ಲಿ ಅದನ್ನ ಎಳ್ಳನ್ನು ಭಗವಂತನಿಗೆ ಅರ್ಪಿಸಿ ತಿನ್ನಬಹುದು. ಮತ್ತೆ ಇಂಗನ್ನು ಬಳಸಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದನ್ನು ತಿನ್ನಬಾರ್ದು. ಬೀನ್ಸು, ಅವರೆಕಾಯಿ ಇದನ್ನು ಬಳಸಲಿಕ್ಕಿಲ್ಲ. ಸಾಸಿವೆ ಎಣ್ಣೆ, ಸೋಯಾಬೀನ್ ಎಣ್ಣೆ, ರಿಫೈನ್ಡ್ ಹಾಲು, ಸೂರ್ಯಕಾಂತಿ ಎಣ್ಣೆ ಇದನ್ನು ಬಳಸಲಿಕ್ಕಿಲ್ಲ. ಮತ್ತೆ ಬಿಳಿ ಸಕ್ಕರೆ ಬಳಸಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಧಾನ್ಯಗಳೊಂದಿಗೆ ಯಾವುದಾದ್ರೂ ಪದಾರ್ಥ ಇದ್ರೆ ಇದನ್ನ ನಾವು ಮಿಕ್ಸ್ ಆಗಿದ್ರೆ ಅದನ್ನ ಕೂಡ ಬಳಸಲಿಕ್ಕಿಲ್ಲ. ಹಾಗಾಗಿ ಇಲ್ಲಿ ಹರೇ ಕೃಷ್ಣ. ಯಾರಾದರೂ ಓದಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಕಾದಶಿಯ ದಿನದಂದು ಉಪಯೋಗಿಸಬಹುದಾದ ಆಹಾರ ಪದಾರ್ಥಗಳು: ಕಾರ್ಬೋಹೈಡ್ರೇಟ್ಗಳು ಸಬ್ಬಕ್ಕಿ, ಸಾಬುದಾನ, ನವಣೆ, ಸಿಂಗಾರದ ಹಿಟ್ಟು, ಕಾಡು ಗೋಧಿ ಹಿಟ್ಟು, ರಾಜಗಿರಿ ಹಿಟ್ಟು, ಮಖಾನ, ತಾವರೆ ಬೀಜಗಳು. ಸಿಹಿಗಳು: ಬೆಲ್ಲ, ಕಂದು ಸಕ್ಕರೆ, ಜೇನುತುಪ್ಪ, ತಾಳೆ, ತಾಟಿ ಬೆಲ್ಲ. ಮಸಾಲೆಗಳು: ಶೇಂಗಾ, ಕಡಲೆಕಾಯಿ, ಜೀರಿಗೆ, ಮೆಣಸು, ಉಪ್ಪು, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ. ತರಕಾರಿಗಳು: ಆಲೂಗೆಡ್ಡೆ, ಸಿಹಿಗೆಣಸು, ಮರಗೆಣಸು, ಬಾಳೆಕಾಯಿ, ಕ್ಯಾರೆಟು, ಬೀಟ್ರೋಟು, ಸೋರೆಕಾಯಿ, ದೊಡ್ಡ ಮೆಣಸಿನಕಾಯಿ, ಸೌತೆಕಾಯಿ. ಒಣಹಣ್ಣುಗಳು ಮತ್ತು ಬೀಜಗಳು: ದ್ರಾಕ್ಷಿ, ಖರ್ಜೂರ, ಅಂಜೂರ, ಕ್ರಾನ್ಬೆರಿ, ಗೋಡಂಬಿ, ಬಾದಾಮಿ, ಪಿಸ್ತಾ. ಹಾಲು ಮತ್ತು ಹಾಲಿನ ಪದಾರ್ಥಗಳು: ಹಸುವಿನ ಹಾಲು, ಎಮ್ಮೆಯ ಹಾಲು, ತುಪ್ಪ, ಮೊಸರು, ಮಜ್ಜಿಗೆ, ಬೆಣ್ಣೆ, ಪನ್ನೀರು. ಹಣ್ಣುಗಳು: ಎಲ್ಲಾ ರೀತಿಯ ಹಣ್ಣುಗಳನ್ನು ತಿನ್ನಬಹುದು. ಜ್ಯೂಸ್ಗಳು: ಯಾವುದೇ ತರಹದ ತಾಜಾ ಜ್ಯೂಸುಗಳನ್ನು ಸೇವಿಸಬಹುದು. ಕ್ಯಾರೆಟ್ ಜ್ಯೂಸ್ಗಳನ್ನು ಸೇವಿಸಬೇಡಿ, ಇವುಗಳು ಕಲಬೆರಕೆಯಾಗಿರಬಹುದು. ಎಳನೀರು, ಕಬ್ಬಿನ ಜ್ಯೂಸು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ನಾವು ಯಾವ ಆಹಾರವನ್ನು ಸೇವಿಸಬೇಕು ಕೊಟ್ಟಿದ್ದಾರೆ. ಸೊ ಸಬ್ಬಕ್ಕಿ, ಸಾಬುದಾಣ, ಗೋಧಿ ಹಿಟ್ಟು, ಕಾಡು ಗೋಧಿ ಹಿಟ್ಟು, ಬೆಲ್ಲ, ಜೇನುತುಪ್ಪ ಇತ್ಯಾದಿ. ಶೇಂಗಾ, ಜೀರಿಗೆ, ಮೆಣಸು, ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ. ತರಕಾರಿನಲ್ಲಿ ಗೆಣಸು ತಿನ್ಬೋದು, ಬಾಳೆಕಾಯಿ ತಿನ್ಬೋದು, ಆಲೂಗೆಡ್ಡೆ ತಿನ್ಬೋದು, ಸೌತೆಕಾಯಿ ತಿನ್ಬೋದು, ಸೋರೆಕಾಯಿ ತಿನ್ಬೋದು, ದ್ರಾಕ್ಷಿ, ಖರ್ಜೂರ, ಅಂಜೂರ, ಗೋಡಂಬಿ, ಬಾದಾಮಿ, ಪಿಸ್ತಾ ತಿನ್ಬೋದು. ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ತಿನ್ಬೋದು. ಸೊ ಹಾಗಾಗಿ ಇಲ್ಲಿ ಜ್ಯೂಸ್ಗಳನ್ನ ಅಂದರೆ ಪ್ಯಾಕೆಟ್ ಜ್ಯೂಸು ಅದನ್ನ ಕುಡಿಬಾರ್ದು ಅಂತ ಹೇಳಿದ್ರೆ, ಯಾಕೆಂದರೆ ಕಲಬೆರಕೆ. ಹಾಗಾಗಿ ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ ಮಾತಾಜಿ. ಏಕಾದಶಿಯನ್ನು ಆಚರಿಸುವ ವಿವಿಧ ಹಂತಗಳು. ಏಕಾದಶಿಯ ಆಚರಣೆ ಎಂದರೆ ಕೇವಲ ಧಾನ್ಯಗಳನ್ನು ಸೇವಿಸಿದಿರುವುದಷ್ಟೇ ಅಲ್ಲ. ಏಕಾದಶಿಯನ್ನು ಆಚರಿಸಲು ಬಹಳ ಸುಲಭವಾದ ಮಾರ್ಗವೆಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಆಚರಿಸಲು ಸಾಧ್ಯವಾದಷ್ಟು ಬಾರಿ ಜಪಿಸುವುದು. ಆದರೂ ಕನಿಷ್ಠ 16 ಮಾಲೆಯನ್ನು 16x108 ಜಪಿಸುವುದಕ್ಕೆ ಸಲಹೆ ನೀಡುತ್ತೇವೆ. ಏಕಾದಶಿಯನ್ನು ಕೆಳಗೆ ನೀಡಲಾಗಿರುವಂತೆ ವಿವಿಧ ಹಂತಗಳಲ್ಲಿ ಆಚರಿಸಬಹುದು ಮತ್ತು ಒಬ್ಬರ ವಯಸ್ಸು, ಆರೋಗ್ಯ ಮತ್ತು ಒಬ್ಬರ ಜೀವನ ಶೈಲಿಗೆ ಸಂಬಂಧಿಸಿದ ಹಲವಾರು ಇತರ ಅಂಶಗಳ ಆಧಾರದ ಮೇಲೆ ಒಂದು ನಿರ್ದಿಷ್ಟ ಹಂತದ ಉಪವಾಸವನ್ನು ಆಯ್ಕೆ ಮಾಡಬಹುದು. ವೈಕುಂಠ ಏಕಾದಶಿ ಸೇರಿದಂತೆ ಯಾವುದೇ ಏಕಾದಶಿಯಲ್ಲೂ ಭಕ್ತರ ಮೂಲ ಉದ್ದೇಶ ಭಗವಂತನ ಸೇವೆಯನ್ನು ಮಾಡುವುದು. ಆದುದರಿಂದ ಭಗವಂತನ ಸೇವೆಗೆ ಅಡ್ಡಿಯಾಗದಂತೆ ಭಕ್ತರು ಸೂಕ್ತವಾದ ವಿಶ್ರಾಂತಿಯನ್ನು ಪಡೆದು ಏಕಾದಶಿಯನ್ನು ಆಚರಿಸಬೇಕು. ಭಗವಂತನ ನಾಮವನ್ನು ಹೆಚ್ಚಾಗಿ ಜಪಿಸಲು ಮತ್ತು ಭಗವಂತನ ವೈಭವಗಳನ್ನು ಕೀರ್ತನೆ ಮಾಡಲು ಶಕ್ತಿಯನ್ನು ಉಳಿಸಿಕೊಳ್ಳಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ನಾವು ಯಾಕೆ ಉಪವಾಸ ಮಾಡೋದು? ಕೆಲವರು ನಿರ್ಜಲ ಉಪವಾಸ ಮಾಡ್ತಾರೆ. ಅವಾಗ ಅವರಿಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಥರ ಅವರು ಅಂದರೆ ಈ ಹಾಲು ಹಣ್ಣು ಇದನ್ನು ತೆಗೆದುಕೊಂಡು ಇರಬಹುದು. ಆದರೆ ಮುಖ್ಯವಾದ ಉದ್ದೇಶ ಅಂತಂದ್ರೆ ನಾವು ಭಕ್ತಿ ಸೇವೆಯನ್ನು ಮಾಡೋದು. ಸೇವೆಗೆ ಅಡ್ಡಿಯಾಗದಂತೆ ಭಕ್ತರು ವಿಶ್ರಾಂತಿ ತೆಗೆದುಕೊಂಡು ಹೆಚ್ಚು ಜಪ ಮಾಡೋದು, ಹೆಚ್ಚು ಭಗವಂತನ ಕೀರ್ತನೆ ಮಾಡೋದು, ಮತ್ತೆ ಭಗವಂತನ ಅಂದರೆ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಏಕಾದಶಿ ಉಪವಾಸದ ವಿವಿಧ ಹಂತಗಳು. ಏಕಾದಶಿಯನ್ನು ಆಚರಿಸುವ ಮೇಲಿದೆ ಮಾತಾಜಿ. ಸಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೃತಕ ಆಚರಣೆಯು ಕೇವಲ ತೋರಿಕೆಯಷ್ಟೇ. ವಾಸ್ತವವಾಗಿ ಭಕ್ತನ ನಿಯಮಿತ ದಿನಚರಿ ಮತ್ತು ಅವನ ಸೇವೆಗೆ ಆಗುವ ಅಡಚಣೆಯು ಅವನ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗಬಹುದು.
ಭಕ್ತರು ಇತರರನ್ನು ಮೆಚ್ಚಿಸಲು ಕಟ್ಟುನಿಟ್ಟಾದ ಉಪವಾಸವನ್ನು ಮಾಡಬಾರದು, ಅಥವಾ ಹಾಗೆ ಮಾಡಿ ತಮ್ಮನ್ನು ತಾವು ಶ್ರೇಷ್ಠರು ಎಂದು ಭಾವಿಸಬಾರದು, ಅಥವಾ ಹಾಗೆ ಮಾಡಲು ಇತರರ ಮೇಲೆ ಒತ್ತಡ ಹೇರಬಾರದು. ಪೂರ್ಣ ಏಕಾದಶಿ ಉಪವಾಸ ಐಚ್ಛಿಕ ಪೂರ್ಣ ಏಕಾದಶಿ ಉಪವಾಸವನ್ನು ಮಾಡಲು ಯಾರನ್ನು ಬಲವಂತ ಮಾಡಬಾರದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಹಾಗಾಗಿ ನಾವು ಇನ್ನೊಬ್ಬರಿಗೆ ತೋರಿಕೆಗೆ ನಾನು ನಿರ್ಜಲ ಮಾಡಿದ್ದೇನೆ ನಾವು ಮಾಡೋದು, ಅಥವಾ ಅದರಿಂದ ತಮ್ಮನ್ನೇ ತಾವು ಶ್ರೇಷ್ಠರು ಅಂತ ತಿಳ್ಕೊಳ್ಳೋದು, ಹಾಗಾಗಿ ನಾವು ಮಾಡಬಾರ್ದು ಆ ಥರವಾಗಿ. ಇನ್ನು ಇನ್ನೊಬ್ಬರಿಗೂ ಕೂಡ ನಾವು ಒತ್ತಡ ಹೇರಬಾರ್ದು. ಸೊ ನಾವು ಪೂರ್ಣ ಏಕಾದಶಿ ಉಪವಾಸ ಅಂದರೆ ನಿರ್ಜಲ ಉಪವಾಸ. ಸೊ ಅದನ್ನ ಮಾಡಲಿಕ್ಕೆ ಯಾರನ್ನು ಕೂಡ ನಾವು ಬಲವಂತ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಿರ್ಜಲ ಉಪವಾಸ, ಸಜಲ ಉಪವಾಸ. ನಿರ್ಜಲ ಉಪವಾಸ ನೀರು ಕೂಡ ತಗೊಳ್ಳದೇ ಇರೋದು. ಸಜಲ ಉಪವಾಸ ಅಂದರೆ ಕೇವಲ ನೀರನ್ನು ಕುಡಿದುಕೊಂಡು ಇರತಕ್ಕಂಥದ್ದು. ಆಮೇಲೆ ಸಫಲ, ನಾವು ಫಲವನ್ನು ಸೇವನೆ ಮಾಡಿ ಇರತಕ್ಕಂಥದ್ದು. ಸೊ ಈ ರೀತಿಯಾದ ಹಂತಗಳಿವೆ. ಸೊ ಏಕಾದಶಿ ವ್ರತವನ್ನ ಆಚರಿಸುವ ಇನ್ನು ಬೇರೆಯವರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಓದಿಲ್ಲ ಅವರು ಓದ್ಬೋದು. ಹರೇ ಕೃಷ್ಣ. ಏಕಾದಶಿ ಉಪವಾಸದ ವಿವಿಧ ಹಂತಗಳು. ಅಂದರೆ ಏಕಾದಶಿಯನ್ನು ಆಚರಿಸುವ ಸಾಂಪ್ರದಾಯಿಕ ವಿಧಾನವೆಂದರೆ ನೀರನ್ನು ಸಹ ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಉಪವಾಸ ಮಾಡುವುದು. ಇದನ್ನು ನಿರ್ಜಲ ಉಪವಾಸ ಎಂದು ಹೇಳುತ್ತಾರೆ. ಸೊ ನಿರ್ಜಲ ಉಪವಾಸ ಮಾಡಲು ನಿಮಗೆ ಸಾಧ್ಯವಾಗದಿದ್ದರೆ ನೀವು ಏಕಾದಶಿಯ ದಿನ ಕೇವಲ ನೀರನ್ನು ಮಾತ್ರ ತೆಗೆದುಕೊಳ್ಳಬಹುದು. ನಿಮಗೆ ಅದು ಸಾಧ್ಯವಾಗದಿದ್ದರೆ ನೀವು ಹಣ್ಣು ಹಾಲನ್ನು ಸಹ ತೆಗೆದುಕೊಳ್ಳಬಹುದು. ಸೊ ಮುಂದಿನ ಆಯ್ಕೆ ಎಂದರೆ ಉಪವಾಸ ಸಮಯದಲ್ಲಿ ನೀವು ತರಕಾರಿಗಳು, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹೊರತುಪಡಿಸಿ ಬೇರುಗಳು, ಬೀಜಗಳು ಇತ್ಯಾದಿಗಳಂತಹ ಧಾನ್ಯವಲ್ಲದ ಆಹಾರವನ್ನು ಒಮ್ಮೆ ಮಾತ್ರ ತೆಗೆದುಕೊಳ್ಳಬಹುದು. ಸೊ ಅದು ಸಾಧ್ಯ ಇಲ್ಲ, ನಿರ್ಜಲ ಆಗಲಿಲ್ಲ ಆಯಿತು, ನೀರು ಸಜಲ ಅದು ಆಗಲಿಲ್ಲ ಅಂದರೆ ಹಣ್ಣು ಹಾಲನ್ನ ಮುಂದಿನ ಆಯ್ಕೆ ಅಂತಂದರೆ ಬೇರುಗಳು, ಬೀಜಗಳು, ಧಾನ್ಯವಲ್ಲದ ಆಹಾರ ಪದಾರ್ಥಗಳನ್ನು ತಿನ್ನುವುದು. ಸೊ ಸಾಮಾನ್ಯ ದಿನದಂತೆ ಮೇಲೆ ಹೇಳಿರುವ ಆಹಾರ ಪದಾರ್ಥಗಳನ್ನು 3 ಬಾರಿ ತೆಗೆದುಕೊಳ್ಳುವುದು ಕೊನೆಯ ಆಯ್ಕೆ. 1 ಬಾರಿ ತೆಗೆದುಕೊಳ್ಳಬೇಕು, ಇನ್ನು ಆಗಲಿಲ್ಲ ಅಂದರೆ 3 ಬಾರಿ ಈ ಆಹಾರಗಳನ್ನ ತೆಗೆದುಕೊಳ್ಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಕಾದಶಿ ವ್ರತವನ್ನು ಹೇಗೆ ಆಚರಿಸಬೇಕು? ಏಕಾದಶಿಯ ಸೂರ್ಯೋದಯದಿಂದ ದ್ವಾದಶಿಯ ಸೂರ್ಯೋದಯದ ನಂತರ ಬರುವ ಪಾರಾಯಣ ಸಮಯದವರೆಗೂ ಏಕಾದಶಿಯ ವ್ರತವನ್ನು ಆಚರಿಸುತ್ತೇವೆ. ಏಕಾದಶಿಯ ದಿನದಂದು ನಿಮ್ಮ ಸಮಯವನ್ನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸಿ. ಭಗವಂತ ಕೃಷ್ಣ ಕಥೆ, ಲೀಲೆ ಅಥವಾ ಅವನ ವಿಭಿನ್ನ ಅವತಾರಗಳನ್ನು ಸ್ಮರಣೆ ಮಾಡುವುದು, ಹರೇ ಕೃಷ್ಣ ಮಹಾಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸುವುದು, ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡುವುದು, ಭಗವಂತ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡುವುದು. ಹರೇ ಕೃಷ್ಣ. ಹರೇ ಕೃಷ್ಣ. ಆದಷ್ಟು ಭಗವಂತನ ಬಗ್ಗೆ ಕೇಳುವುದು, ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಹರೇ ಕೃಷ್ಣ ಮಹಾಮಂತ್ರ ಹೇಳುವುದು, ಶ್ರೀಮದ್ ಭಾಗವತ ಭಗವದ್ಗೀತೆ ಅದನ್ನು ಶ್ರವಣ ಮಾಡೋದು, ಪಾರಾಯಣ ಮಾಡೋದು, ಆಮೇಲೆ ಭಗವಂತನ ದೇವಾಲಯಕ್ಕೆ ಭೇಟಿ ಕೊಡುವುದು. ಸೊ ಹಾಗಾಗಿ ಇದನ್ನ ಇಲ್ಲಿ ಹೇಳಿದ್ದಾರೆ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಇವತ್ತು ನಾವು 10 ಅಂಶಗಳನ್ನ ತಿಳಿದುಕೊಂಡ್ವಿ. ಈ ಅಂಶಗಳು ಬಹಳ ಮುಖ್ಯವಾದದ್ದು. ಸೊ ಈ ಗುರುವಿನ ಆಶ್ರಯ, ಗುರುಪಾದಾಶ್ರಯ, ಗುರುಗಳಿಂದ ದೀಕ್ಷೆ ಪಡೆದುಕೊಳ್ತಕ್ಕಂಥದ್ದು, ಆಮೇಲೆ ಗುರುವಿನ ಆಜ್ಞೆಯನ್ನು ಪರಿಪಾಲಿಸುವುದು, ಗುರುಗಳ ಮಾರ್ಗದರ್ಶನದಲ್ಲಿ ಹಿಂದಿನ ಉದ್ದಾಮ ಆಚಾರ್ಯರ ಅವರ ಹೆಜ್ಜೆಗಳನ್ನು ಅನುಸರಿಸುವುದು, ಗುರುವಿನಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದೆ ಹೊರೆಯುವುದು ಹೇಗೆ ಅದನ್ನು ಕೇಳಿ ತಿಳ್ಕೊಳ್ಳೋದು, ಕೃಷ್ಣನ ಪ್ರೀತ್ಯರ್ಥವಾಗಿ ಪ್ರಾಪಂಚಿಕವಾಗಿ ಏನನ್ನು ತೊರೆಯಲು ವ್ಯಕ್ತಿ ಸಿದ್ಧನಿರಬೇಕು. ಆಮೇಲೆ ನಮಗೆ ಯಾವುದು ಇಷ್ಟ ಇಲ್ಲ, ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಅದು ಇಷ್ಟವಿಲ್ಲದಿದ್ದರೂ ಕೂಡ ಅದನ್ನು ಬಿಟ್ಟುಬಿಡಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕಾಗಿ ಯಾವುದು ಬೇಡ ಅದು ಬಂದರೆ ಅದು ಒಳ್ಳೆಯದು ಕೃಷ್ಣ ಪ್ರಜ್ಞೆ ಅದನ್ನು ಸ್ವೀಕರಿಸಬೇಕು. ಆಮೇಲೆ ಪವಿತ್ರ ಕ್ಷೇತ್ರಗಳಲ್ಲಿ ವಾಸ ಮಾಡುವುದು, ಅದು ಮತ್ತೆ ಸಿಂಪಲ್ ಲಿವಿಂಗ್, ಅಗತ್ಯ ಇದ್ದಷ್ಟನ್ನು ಮಾತ್ರ ಸ್ವೀಕರಿಸುವುದು, ಐಕ ಜಗತ್ತಿನ ಜೊತೆ ವ್ಯವಹಾರ ಕನಿಷ್ಠ ಮಟ್ಟದಲ್ಲಿ ಇಡುವುದು, ಏಕಾದಶಿಯ ಉಪವಾಸ ಮತ್ತು ಆಲ ಅಶ್ವತ್ಥ ವೃಕ್ಷಗಳ
ಪವಿತ್ರ ವೃಕ್ಷಗಳನ್ನು ಪೂಜಿಸುವುದು. ಈ ಮೇಲಿನ 10 ಅಂಶಗಳು ಅವು ವಿಧಿ ಅಂದರೆ ನಿಯಂತ್ರಕ ತತ್ವಗಳ ಪ್ರಕಾರ ಭಕ್ತಿ ಸೇವೆ ಸಲ್ಲಿಸಲು ಬೇಕಾದ ಪೀಠಿಕಾ ರೂಪದ ಅಗತ್ಯಗಳು. ಪ್ರಾರಂಭಿಕ ಭಕ್ತನು ಮೊದಲಲ್ಲಿ ಮೇಲಿನ 10 ಅಂಶಗಳನ್ನು ಪಾಲಿಸಿದರೆ ಅವನು ನಿಶ್ಚಯವಾಗಿಯೂ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನ ಸಾಧಿಸುತ್ತಾನೆ. ಸೊ ಹಾಗಾಗಿ ಈ ಮೇಲಿನ 10 ಅಂಶಗಳನ್ನು ನಾವು ಪಾಲಿಸಿದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ. ಹರೇ ಕೃಷ್ಣ. ನಾವು ಉಳಿದ ಅಂಶಗಳನ್ನ ನಾಳೆ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಈಗ ಸ್ವಲ್ಪ